ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೇ, ಕಲಾವಿದ ಸರಣಿ ಕಾರ್ಯಕ್ರಮದ ನೂತನ ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ನಮ್ಮ ಜೊತೆ ಇರುವಂತಹ ಕಲಾವಿದರು ಇವರು ಅಪ್ರತಿಮ ಸಾಧಕರು. ಇವರು ವರ್ಣಚಿತ್ರ ಆಗಿರ್ಬೋದು, ತೈಲ ವರ್ಣಚಿತ್ರಗಳಾಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಕೆತ್ತನೆಗಳ ವಿಚಾರ ಆಗಿರ್ಬೋದು, ಇತ್ತೀಚಿನ ದಿನಗಳ ಆಧುನಿಕತೆಯ ಗ್ರಾಫಿಕ್ ವಿಚಾರ ಆಗಿರ್ಬೋದು, ಜೊತೆಗೆ ಸಾಮಾಜಿಕ ಕ್ಷೇತ್ರದಲ್ಲೂ ಕೂಡ ಅದ್ಭುತ ಸೇವೆಯನ್ನು ಮಾಡ್ತಾ ಒಬ್ಬ ಬಹು ವಿರಳಾತಿ ವಿರಳ ಸಾಧಕರ ಪೈಕಿಯಲ್ಲಿ ಒಬ್ಬ ಹೆಮ್ಮೆಯ ಭಾರತೀಯನಾಗಿ ಕಾಣಿಸಿಕೊಳ್ಳುವಂತಹ ಶ್ರೀಯುತ ಬಿ.ಕೆ. ಗಣೇಶ್ ರೈ ಅವರನ್ನ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ. ನಮಸ್ತೆ ಸರ್. ಇವ್ರ ಬಗ್ಗೆ ಬಹುಶಃ ನಮಗೆ ಒಂದು ಎಪಿಸೋಡ್ ಸಾಕಾಗೋದಿಲ್ಲ. ಅಂದರೆ 3-4 ಎಪಿಸೋಡ್ಗಳಲ್ಲಿ ಹೇಳಬಹುದಾದಷ್ಟು ವಿಚಾರಗಳು ಶ್ರೀಯುತ ಗಣೇಶ್ ರೈ ಅವರ ಜೊತೆ ಇದೆ. ಯಾಕೆಂದರೆ ಇವತ್ತಿನ ದಿನ ಭಾರತೀಯನಾಗಿ, ಅದರಲ್ಲೂ ನಮ್ಮ ಹೆಮ್ಮೆಯ ಕಲಿಗಳ ನಾಡು, ಅದ್ಭುತ ಸೈನಿಕರನ್ನು ದೇಶಕ್ಕೆ ನೀಡಿದ, ಯೋಧರನ್ನು ದೇಶಕ್ಕೆ ನೀಡಿದ ಕೊಡಗಿನಲ್ಲಿದ್ದು, ಅಲ್ಲಿ ಮೂಲತಃ ಅಲ್ಲಿನ ವಾಸಿಗಳಾಗಿದ್ದು, ಬಳಿಕ ದುಬೈಗೆ ತೆರಳಿ, ಅದು ಗೋಲ್ಡನ್ ವೀಸಾದಲ್ಲಿ ತೆರಳಿ, ಇದೀಗ ಮತ್ತೆ ಉಡುಪಿಯಲ್ಲಿ ಒಂದಷ್ಟು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಿರುವಂತಹ ಶ್ರೀಯುತ ಗಣೇಶ್ ರೈ ಅವರು ಇವತ್ತಿನ ನಮ್ಮ ಸಂಚಿಕೆಯ ಅತಿಥಿ. ಅವ್ರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಡ್ತಾ ಇದ್ದೇನೆ. ಸರ್, ಒಂದು ಸಲ ಹೇಳಿ ಸರ್, ಕೊಡಗಿಂದ ಹೇಗೆ ದುಬೈಯಿಂದ ಮತ್ತೆ ಉಡುಪಿ, ಇದು ಹೇಗೆ ಕನೆಕ್ಷನ್ ಅಂತ ಒಂದ್ಸಲ. ನನ್ನ ಜನ್ಮಭೂಮಿ, ಪುಣ್ಯಭೂಮಿ, ಪವಿತ್ರ ಭೂಮಿ, ಕಾವೇರಿಯ ಮೂಲಕ್ಷೇತ್ರ ಕೊಡಗು. ನಿತ್ಯ ಹರಿದ್ವರ್ಣ, ಪಚ್ಚೆ ಪೈರಿನ ಆ ಒಂದು ಸೊಬಗಿನ ಮಧ್ಯದಲ್ಲಿ ಬಿ.ಎಸ್. ಕೃಷ್ಣಪ್ಪ ರೈ ಮತ್ತು ಬಿ.ಕೆ. ತುಳಸಿಯಮ್ಮ ರೈ ದಂಪತಿಗಳ ಮಗನಾಗಿ ನಾನು ಜನಿಸಿದವನು. ನನ್ನ ವಿದ್ಯಾಭ್ಯಾಸವನ್ನು ನಾನು ಪ್ರಾರಂಭದಲ್ಲಿ ಮಡಿಕೇರಿಯಲ್ಲಿ ಮುಗಿಸಿ, ನಂತರ ವೃತ್ತಿ ಶಿಕ್ಷಣವನ್ನು ಮೈಸೂರಿನಲ್ಲಿ ನಾನು ಮುಗಿಸಿದ್ದೇನೆ. ಈ ಅಂದರೆ ಫೈನ್ ಆರ್ಟ್ಸಲ್ಲಿ ಓಕೆ. ಅಂದರೆ ಚಾಮರಾಜೇಂದ್ರ ಆರ್ಟ್ ಗ್ಯಾಲರಿ ಇದನ್ನ ಅಂದರೆ ಕಾಲೇಜಲ್ಲಿ ಚಾಮರಾಜೇಂದ್ರ ಟೆಕ್ನಿಕಲ್ ಸ್ಕೂಲ್ ಅಂತ ಅದರ ಹೆಸರು ಆಗಿತ್ತು. ಅದು ನಂತರ ಕಾವಾಗಿದೆ ಅದು. ಅಲ್ಲಿ ನಾನು 3 ವರ್ಷ ಚಿತ್ರಕಲೆಯಲ್ಲಿ ತೈಲವರ್ಣ, ಜಲವರ್ಣ, 3, 4, 5 ಈ 3 ವರ್ಷದಲ್ಲಿ ಫೋಟೋಗ್ರಫಿ ಮತ್ತು ಶಿಲ್ಪಕಲೆ ಅದೆರಡನ್ನು ನಾನು ಅಭ್ಯಾಸ ಮಾಡಿದೆ. ಅದರಿಂದ ನಾನು ಶಿಲ್ಪ ಕಲಾವಿದನಾದೆ. ಓಕೆ. ಒಂದು ಸೈಡ್ನಲ್ಲಿ ನಾನು ಖಾಲಿ ಒಂದಕ್ಕೆ ಸೀಮಿತಗೊಳಿಸಲಿಲ್ಲ, ನೀವು ಸ್ವಲ್ಪ ಎಕ್ಸ್ಪಾಂಡ್ ಮಾಡ್ತಾ. ಹೌದು, ಚಿತ್ರ ಮತ್ತು ಶಿಲ್ಪದಲ್ಲಿ ಬಂದು, ಶಿಲ್ಪ ಅಂತ ಹೇಳುವಾಗ ಶಾಸ್ತ್ರೀಯ ಶಿಲ್ಪಗಳ ಕಡೆಗೆ ಹೋಗಲಿಲ್ಲ, ಕಮರ್ಷಿಯಲ್ ಶಿಲ್ಪಗಳ ಕಡೆಗೆ ನಾನು ಬಂದೆ. ಶಾಸ್ತ್ರೀಯ ಶಿಲ್ಪ ಅಂತ ಹೇಳಿದರೆ ಒಂದು ವಿಗ್ರಹ ಕೆತ್ತನೆ ಮಾಡಿ ಶಿಲ್ಪಶಾಸ್ತ್ರದ ಅನುಗುಣವಾಗಿ ಅದು ದೇವಾಲಯಗಳಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥದ್ದು. ಆ ಶಿಲ್ಪಗಳನ್ನು ನಾನು ಮಾಡಲಿಲ್ಲ. ನನ್ನ ಶಿಲ್ಪಗಳು ಹೊರಾಂಗಣದಲ್ಲಿ ಅಥವಾ ಮೆರವಣಿಗೆಯಲ್ಲಿ ಅಥವಾ ಉತ್ಸವಗಳಿಗಾಗಿ ಮಾಡುವಂಥ ಮೂರ್ತಿಗಳು. ಅದು ಬೇರೆ ಬೇರೆ ಮೀಡಿಯಾ, ಮಣ್ಣು, ಸಿಮೆಂಟು, ಪ್ಲಾಸ್ಟರ್ ಪ್ಯಾರಿಸ್, ವ್ಯಾಕ್ಸ್ ಮತ್ತು ಮೆಟಲ್, ಕಾಷ್ಟ. ನಂತರ ಇದೀಗ ನಾನು ಫೈಬರ್ ಗ್ಲಾಸಿಗೆ ಬಂದು ತಲುಪಿದ್ದೇನೆ. ಅಕ್ರಿಲಿಕ್ ಪೇಂಟಿಂಗ್ನಲ್ಲಿ ಬರ್ತದೆ ಇದು. ಅಕ್ರಿಲಿಕ್ ಶೀಟ್ನಲ್ಲಿ ಕಾರ್ವಿಂಗ್ ಮಾಡ್ಬೋದು, ಅದು ರೋಟರ್ ಮೆಷಿನ್ನಲ್ಲಿ ಮಾಡುವಂಥದ್ದು, ಅದು ಕೂಡ ನಾನು ಮಾಡ್ತೇನೆ. ಇವತ್ತು ನಾವು ಕೈಯಲ್ಲಿ ಕೆತ್ತಿದ್ದಂಥ ವುಡನ್ ಕಾರ್ವಿಂಗ್ಸ್ ಏನು ಶಿಲ್ಪಗಳಿದೆ, ಅದನ್ನು ನಾವು ಡೈರೆಕ್ಟ್ ಈಗ ನಾವು ರೋಟರ್ ಮೆಷಿನ್ನಲ್ಲಿ ನಾವು ಅದನ್ನು ಕೆತ್ತಬಹುದು. ಅಂದರೆ ಫಸ್ಟ್ಗೆ ಡಿಸೈನ್ ಮಾಡಿ ಅದನ್ನು ಕೆತ್ತಬಹುದು. ಬರೀ ಕಾಷ್ಟ ಮಾತ್ರ ಅಲ್ಲ, ಶಿಲೆಯನ್ನು ಕೂಡ ಕೆತ್ತಬಹುದು. ಅಂದರೆ ಅದು ಗ್ರಾಫಿಕ್ಸ್, ಅದನ್ನು ಅಡ್ವಾನ್ಸ್ ಟೆಕ್ನಾಲಜಿಲಿ, ಅದರಿಂದ ನಮ್ಮ ಕೆಲಸ ಸುಲಭ ಆಗ್ತದೆ. ಈ ಎಲ್ಲ ಒಂದು ನನ್ನ ಚಿತ್ರಶಿಲ್ಪಕ್ಕೆ ಪ್ರೇರಣೆಯಾಗಿದ್ದು ಮಡಿಕೇರಿಯ ವೈಭವಪೂರಿತ ದಸರಾ ಉತ್ಸವ. ನಾವು ಹೆಚ್ಚಿನವರಿಗೆಲ್ಲ ಮೈಸೂರು ದಸರಾ ಮಾತ್ರ ಗೊತ್ತಿರ್ತದೆ, ಆದರೆ ಮಡಿಕೇರಿ ದಸರಾ ಒಂದು ಬಹಳ ವಿಶಿಷ್ಟವಾಗಿ ನಡೆಯುತ್ತೆ. ಹೌದು, ಆವಾಗ ಮಂಗಳೂರು ದಸರಾ ಕೂಡ ಇರಲಿಲ್ಲ. ಮಂಗಳೂರು ದಸರಾ ನಂತರ ಪ್ರಾರಂಭವಾಯಿತು. ಮಂಗಳೂರು ದಸರಾಕ್ಕೆ, ಮಡಿಕೇರಿ ದಸರಾದ ದೊಡ್ಡ ದೊಡ್ಡ ಮೂರ್ತಿಗಳು ಮಂಗಳೂರು ದಸರಾಕ್ಕೆ ಬರ್ತಾ ಇತ್ತು. ನಂತರ ಮಂಗಳೂರಿನಲ್ಲಿ ಸ್ವತಃ ಅವರೇ ದೊಡ್ಡ ದೊಡ್ಡ ಮೂರ್ತಿಗಳನ್ನು ಮಾಡಿ ಅದನ್ನು ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಿದ್ದಾರೆ. ಮಡಿಕೇರಿಯ ದಸರಾದಲ್ಲಿ ಮೆರವಣಿಗೆಯಲ್ಲಿ ಸಾಗುತ್ತಿದ್ದ ಬೃಹತ್ ಗಾತ್ರದ ವಿವಿಧ ಕಥಾಪಾತ್ರಗಳಿಗೆ ಸಂಬಂಧಿಸಿದಂಥ ದೇವತಾ ಮೂರ್ತಿಗಳನ್ನು ನಾನು ಸಣ್ಣ ವಯಸ್ಸಿನಿಂದಲೇ ನೋಡಿಕೊಂಡು ಬೆಳೆದು ಬಂದವನು.
ನನ್ನ ಅಪ್ಪ ಅಮ್ಮ ಮಡಿಕೇರಿ ದಸರಾದ ಮೆರವಣಿಗೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ರು. ಬಾಲ್ಯದ ನೆನಪು. ಬಾಲ್ಯದ ನೆನಪು. ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾಗ ನನ್ನ ದೃಷ್ಟಿ ಪೂರ್ತಿ ಆ ವಿಗ್ರಹದ ಮೇಲಿತ್ತು. ಅದು ಹೇಗೆ ಮಾಡ್ತಾರೆ, ಹೇಗೆ ಮಾಡಿರ್ಬೋದು ಅಂತ. ಅದು ಹಾಗೆಯೇ ನಾವು ಕೂಡ ಪ್ರಯತ್ನ ಪಟ್ಟಿದ್ದೆ. ಹೇಗೆ ಅಂತ ಹೇಳಿದರೆ, ಶಾಲೆಯ ಪಕ್ಕದಲ್ಲಿ ಗದ್ದೆಯ ಬದಿಯಲ್ಲಿ ಸಿಕ್ಕಿರುವ ಜೇಡಿ ಮಣ್ಣನ್ನು ತಂದು ಅದನ್ನು ಹದಗೊಳಿಸಿ ಸಣ್ಣ ಸಣ್ಣ ಗಣಪತಿ ಮೂರ್ತಿಯನ್ನು ಮಾಡ್ತಾಯಿದ್ದೆ. ಸಣ್ಣ ಸಣ್ಣ ಗಣಪತಿ ಮೂರ್ತಿಯನ್ನು ಮಾಡುತ್ತಿರುವ ಸಮಯದಲ್ಲಿ ನನ್ನ ಅಪ್ಪ ಅಮ್ಮ ಇಬ್ಬರು ಅದನ್ನು ನೋಡಿ ನನ್ನ ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದ ಫಲವೇ ಅವತ್ತು ನನಗೆ ಹಾಕಿದಂಥ ಒಂದು ಭದ್ರ ಬುನಾದಿಯಾಗಿತ್ತು. ನಂತರ ಶಾಲೆಯಲ್ಲಿ ನನಗೆ ಪಾಠ ಮಾಡಿದಂಥ ನನ್ನ ಗುರುವೃಂದದವರು ದೈವಾಂಶ ಸಂಭೂತರವರು. ಹೌದು. ಯಾಕೆಂತೇಳಿದರೆ, ಅವರು ನನ್ನಲ್ಲಿರುವ ಕಲೆಯನ್ನು ಪೋಷಿಸಿ ಅದನ್ನು ಹೆಚ್ಚು ಬೆಳೆಸಿದರು. ತುಂಬ ಮಂದಿ ಶಿಕ್ಷಕರಿದ್ದಾರೆ, ಗುರುಗಳಿದ್ದಾರೆ. ಅವರು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆ ಹೋದರೆ ತುಂಬ ಉದ್ದ ಇದೆ. ಯಾಕೆಂದರೆ ಭಾಳಷ್ಟು ಗುರುಗಳ ಆಶೀರ್ವಾದ, ಅನುಗ್ರಹ, ಅವರು ಕಲಿಸಿಕೊಟ್ಟ ಫಲವೇ ಇವತ್ತು ನಾನು ವಿಶ್ವಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಬ್ಬ ಕಲಾವಿದನಾಗಿದ್ದೇನೆ. ನಂತರ ನಾನು ಶಾಲೆಯಲ್ಲಿ ಚಿತ್ರಕಲೆಯನ್ನು ಕೂಡ ಅಭ್ಯಾಸ ಮಾಡ್ತಿದ್ದೆ. ಒಳ್ಳೆಯ ಚಿತ್ರಕಲಾ ಅಧ್ಯಾಪಕರುಗಳಿದ್ದರು. ನಮಗೆ ಒಂದು ಶಾಸ್ತ್ರೀಯ ರೀತಿಯಲ್ಲೇ ನಮಗೆ ಚಿತ್ರಕಲೆಯನ್ನು ಅವರು ಬೋಧನೆ ಮಾಡಿದ ಫಲ ಅದು ನಮಗೆ ಇವತ್ತು ಪರಿಪೂರ್ಣತೆಯನ್ನು ಕೊಟ್ಟಿದೆ. ನಂತರ PUCಯಲ್ಲಿ ಓದ್ತಿರುವಾಗ ನಮಗೆ ಕ್ಲಾಸ್ನಲ್ಲಿ ಒಂದು ಸ್ಪರ್ಧೆ ಇತ್ತು. ಶಾಲಾ ಕೊಠಡಿಗಳನ್ನು ಅಲಂಕಾರವಾಗಿ ನಾವು ಇಟ್ಟುಕೊಳ್ಬೇಕು ಅಂತ. ಅದು ಸ್ಪರ್ಧೆ. ನಾನು ಏನು ಮಾಡಿದೆ ಅಂದರೆ, ಶಾಲೆಯ ಕೊಠಡಿಯ ಹಿಂಬದಿಯ ಗೋಡೆಯ ಮೇಲೆ, ನಾವೆಲ್ಲ ತರಗತಿಯಲ್ಲಿ ಕೂತರೆ ನಮ್ಮ ಹಿಂಬದಿಯ ಗೋಡೆಯ ಮೇಲೆ ಒಂದು ದೊಡ್ಡದಾದಂಥ ರಾಜರಾಜೇಶ್ವರಿಯ ಚಿತ್ರವನ್ನು ಬಿಡಿಸಿದ್ದೆ. ಅದು ಇಡೀ ಆ ಕಾಲೇಜಿನ ಕೊಠಡಿಗಳಲ್ಲಿ ನಮ್ಮ ಕೊಠಡಿಯಲ್ಲಿ ಮಾತ್ರ ಅದು ಆ ಚಿತ್ರ ಇದ್ದಿದ್ದು. ಅದು ನಮ್ಮ ಪ್ರಾಂಶುಪಾಲರ ಕಣ್ಣಿಗೆ ಬಿದ್ದು ಅವರು ನನಗೆ ಒಂದು ಉತ್ತೇಜನ ಕೊಟ್ಟು ಇನ್ನಷ್ಟು ನನಗೆ ಅದನ್ನು ಮಾಡುವಂಥ ಒಂದು ಶಕ್ತಿಯನ್ನು ತುಂಬಿದರು. ಆವಾಗ ಏನಾಯ್ತು ಅಂತ ಹೇಳಿದರೆ, 1974-75 ಸಮಯ ಮೈಸೂರು ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ನಿಂದ ಕೊಡಗಿನ ಜಿಲ್ಲಾಧಿಕಾರಿಗಳಿಗೆ ಒಂದು ಪತ್ರ ಬರ್ತದೆ. ಕೊಡಗಿನಲ್ಲಿ ಯಾರಾದರೂ ಚಿತ್ರಕಲೆ ಕಲಿಯುವ ವಿದ್ಯಾರ್ಥಿಗಳಿದ್ದರೆ ಅವರನ್ನು ಮೈಸೂರಿಗೆ ಕಳಿಸ್ಬೋದು ಅಂತ ತಿಳ್ಕೊಂಡು ಜಿಲ್ಲಾಧಿಕಾರಿಗಳು ಆ ಪತ್ರವನ್ನು ನಮ್ಮ ಕಾಲೇಜಿನ ಪ್ರಾಂಶುಪಾಲರಿಗೆ ಕಳಿಸಿಕೊಟ್ಟಿದ್ದರು. ನನ್ನ ಕಾಲೇಜಿನ ಪ್ರಾಂಶುಪಾಲರು ಶ್ರೀ PP ಅಯ್ಯಣ್ಣನವರು ಅವರಾಗಿದ್ದಿದ್ದು. ಅವರು ನನ್ನ ತಂದೆಯನ್ನು ಶಾಲೆಗೆ ಬರಮಾಡಿಕೊಂಡು ಈ ವಿಚಾರವನ್ನು ನನ್ನ ತಂದೆಯ ಮುಂದೆ ಇಟ್ಟರು. ನನ್ನ ತಂದೆ ಒಂದು ಕ್ಷಣವೂ ಕೂಡ ಹಿಂದೆ ಮುಂದೆ ಯೋಚಿಸದೆ ತಕ್ಷಣವೇ ಒಪ್ಪಿಗೆ ನೀಡಿದರು. ನನ್ನ ಮಗನನ್ನು ನಿಮ್ಮ ಮಡಿಲಿಗೆ ನಾನು ಹಾಕ್ತಿದ್ದೇನೆ, ಅವನಿಗೆ ಮುಂದೆ ಕಲಿಯುವ ವ್ಯವಸ್ಥೆಯನ್ನು ನೀವು ಮಾಡಬಹುದು ಅಂತಕೊಂಡು. ಅದೇ ರೀತಿಯಾಗಿ ನಾನು ಮೈಸೂರಿನ ಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟಿಗೆ ಹೋಗಿ ಅಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದೆ. ನಾನು ಮೈಸೂರಿಗೆ ಹೋಗೋಕ್ಕಿಂತ ಮೊದಲೇ ನನ್ನ ಹೈಸ್ಕೂಲ್ ಮಟ್ಟದಲ್ಲಿ ಬಹಳಷ್ಟು ವಿಚಾರಗಳನ್ನು ಕಲಿಯುವಂಥ ಸಂದರ್ಭ ಬಂದಿತ್ತು. 8ನೇ ಕ್ಲಾಸ್ನಲ್ಲಿ ನಮಗೆ ಪಠ್ಯೇತರ ಚಟುವಟಿಕೆಯಾಗಿ ವರ್ಕ್ ಎಕ್ಸ್ಪೀರಿಯನ್ಸ್ನ ಆ ಒಂದು ವಾರಕ್ಕೆ 2 ಪೀರಿಯಡ್ ಇರ್ತಿತ್ತು. ತುಂಬ ಬೇರೆ ಬೇರೆ ವಿಭಾಗಗಳಿರ್ತಿತ್ತು. ನನಗೆ ಒಂದು ಕಾರ್ಪೆಂಟ್ರಿ ಮರಗೆಲಸದ ಬಗ್ಗೆ ಕಲೀಲಿಕ್ಕೆ ಒಂದು ಅವಕಾಶ ಸಿಕ್ತು. ಗರಗಸ ತೆಗೆದುಕೊಂಡು ಮರವನ್ನು ಕತ್ತರಿಸುವುದು, ಉಳಿ ತೆಗೆದುಕೊಂಡು ಕೆತ್ತುವುದು, ನಂತರ ಕೀಸುಳಿ ಹಾಕುವುದು, ಇದೆಲ್ಲ ನಮಗೆ ಡ್ರಿಲ್ ಮಾಡೋದು, ಇದೆಲ್ಲ ಹೇಳಿಕೊಟ್ರು. ಬಹುಶಃ ಅವತ್ತು ಆ ಕಾರ್ಪೆಂಟರಿಯಲ್ಲಿ ಒಂದು ಕಲಿತ ಫಲವೇ ನಾನಿವತ್ತು ಕಾಷ್ಟಶಿಲ್ಪಿ ಆಗಲಿಕ್ಕೆ ಒಂದು ಅವಕಾಶ ಸಿಕ್ತು. ನಂತರ 9ನೇ ಕ್ಲಾಸಿಗೆ ಬರುವಾಗ ನಮಗೆ ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ ಸಿಕ್ತು. ಎಲೆಕ್ಟ್ರಿಕಲ್ ಸಬ್ಜೆಕ್ಟ್ನಲ್ಲಿ ಅಲ್ಲಿ ಯಾವ ವಿದ್ಯುತ್ ತಂತಿಗಳು ನೆಗೆಟಿವ್ ಪಾಸಿಟಿವ್ ವೈರ್ಗಳು ಹೋಗ್ತಿದೆ, ಅದರ ಮೂಲಕ ನಾವು ಯಾವ ರೀತಿ ಒಂದು ಕನೆಕ್ಷನ್ ತೆಗೆದುಕೊಂಡು ಯಾವ ವಿದ್ಯುತ್ ಬಲ್ಬುಗಳನ್ನಾಗಲಿ ಉಪಕರಣಗಳನ್ನಾಗಲಿ ಅಥವಾ ಇನ್ನಿತರ ಯಾವುದೇ ವಿದ್ಯುತ್ತಿಗೆ ಸಂಬಂಧಪಟ್ಟ ವಿಚಾರದ ಬಗ್ಗೆ ನಮಗೆ ಒಂದು ತರಬೇತಿ ಸಿಕ್ತು. ಬಹುಶಃ ಅದು ಅವತ್ತು ಆ ಒಂದು ಕಲ್ತಿದ್ದಕ್ಕೆ ಮಡಿಕೇರಿಯ ದಸರಾದಲ್ಲಿ
ದೊಡ್ಡ ದೊಡ್ಡ ಪ್ರಭಾವಳಿಗಳನ್ನು, ವಿದ್ಯುತ್ ದೀಪ ಅಲಂಕೃತ ಪ್ರಭಾವಳಿಗಳಿಗೆ ಒಂದು ನಕ್ಷೆಯನ್ನು ತಯಾರಿಸಿ ಅದಕ್ಕೆ ಯಾವ ರೀತಿ ಅದನ್ನು ಆಟ ಆಡಿಸ್ಬೇಕು ಅಂತ ಹೇಳೋದಕ್ಕೆ ಆ ಬಲ್ಬ್ಗಳಲ್ಲಿ ಆ ಒಂದು ಚಲನವಲನಗಳನ್ನು ಮಾಡುವಂಥ ಇದಕ್ಕೆ ನನಗೆ ಒಂದು ಪ್ರೇರಣೆ ಸಿಕ್ತು. ಅದು ಇವಾಗ ಎಲ್ಲಿಗೆ ಬಂದು ತಲುಪಿದೆ ಅಂತ ಹೇಳಿದರೆ ಇವತ್ತು LED. ಇವತ್ತು ಈ ವಿಶ್ವದಲ್ಲಿ ಏನಿದ್ರು LED. ಆ ದೊಡ್ಡ ಬಿಲ್ಡಿಂಗ್ಗಳ ಮೇಲೆ ಬಿಲ್ಡಿಂಗ್ನ ಸೈಜಷ್ಟು ದೊಡ್ಡ LED ಪ್ಯಾನಲ್ನಲ್ಲಿ ನಾವು ಇವತ್ತು ಕಂಪ್ಯೂಟರ್ ಗ್ರಾಫಿಕ್ಸನ್ನು ಅಳವಡಿಸಿಕೊಂಡು ಅಲ್ಲಿ ನಾವು ಆಟ ಆಡ್ತೇವೆ ಅದರಲ್ಲಿ. ಅದೆಲ್ಲ ಅದಕ್ಕೆ ನೋಡಿ ನಮಗೆ ಅಲ್ಲಿ ಸಿಕ್ಕಿರೋ ಒಂದು ಫಲ ಅದು. ಪುನಃ 10ನೇ ಕ್ಲಾಸಿಗೆ ಬರುವಾಗ ಲೇತ್ನಲ್ಲಿ ನಮಗೆ ಟರ್ನಿಂಗ್ ಮಾಡಲಿಕ್ಕೆ ಹೇಳಿಕೊಟ್ರು. ಅದು ಕಿರ್ಲೋಸ್ಕರ್ ದೊಡ್ಡ ದೊಡ್ಡ ಲೇತುಗಳು. ಆ ಲೇತ್ನಲ್ಲಿ ಕಬ್ಬಿಣವನ್ನು ಸಿಕ್ಕಿಸಿಕೊಂಡು ಅದನ್ನು ಟರ್ನ್ ಮಾಡುವಾಗ ಅದಕ್ಕೆ ಒಂದು ಶೇಪ್ ಕೊಡುವಂಥದ್ದು. ಇದು ನನಗೆ ಲೋಹದ ನಾನು ಪ್ರತಿಮೆ ಮಾಡಲಿಕ್ಕೆ ಅದು ಒಂದು ಪ್ರೇರಣೆ ಆಯಿತು. ಇದರ ಜೊತೆಯಲ್ಲಿ ಚಿತ್ರಕಲೆಯೂ ಇತ್ತು, ನೃತ್ಯ ಕಲೆಯೂ ಇತ್ತು, ಮತ್ತು ತೋಟಗಾರಿಕೆ. ಇವತ್ತು ನನ್ನ ಮನೆಯ ಸುತ್ತಲೂ ಬೇಕಾದಷ್ಟು ವೈವಿಧ್ಯಮಯ ಹೂಗಳು ಅರಳಿ ನಿಂತಿದೆ. ಅದೆಲ್ಲ ಅವತ್ತು ಶಾಲೆಯಲ್ಲಿ ನನಗೆ ಕಲಿಸಿಕೊಟ್ಟಂಥ ಆ ಒಂದು ಪಾಠ ಇವತ್ತು ಮನೆಯ ಮುಂದೆ ಅದು ನಮಗೆ ಉಪಯೋಗ ಬಂದಿದೆ. ಮತ್ತು ನಾನು ದೊಡ್ಡ ದೊಡ್ಡ ಗಾರ್ಡನ್ ಇದಕ್ಕೆ ಕೂಡ ನಾನು ಪ್ಲ್ಯಾನ್ ಮಾಡಿ ಕೊಡ್ತಾ ಇರ್ತೇನೆ. ಇದು ನನಗೆ ನನ್ನ ಕಲಿಕೆಯ ಜೊತೆಗೆ ವೃತ್ತಿಪರ ಸಂಬಂಧಪಟ್ಟಂಥ ವಿಚಾರಗಳು ಆಗಲೇ ನಮಗೆ ಬೋಧನೆ ಆಗಿತ್ತು. ಇದು ಬಹಳ ಒಂದು ವಿಶೇಷ. ಅದರ ಜೊತೆಗೆ ನಮಗೆ ಗೈಡೆನ್ಸ್ ಪೀರಿಯಡ್ ಅಂತ ಕೂಡ ಇತ್ತು. ಗೈಡೆನ್ಸ್ ಪೀರಿಯಡ್ ಅಂತ ಹೇಳುವಾಗ ಅದು ನಮಗೆ ಬಹಳ ವಿಶೇಷವಾದ ಪೀರಿಯಡ್. ವಾರಕ್ಕೆ ಒಂದು ದಿವಸ, ಒಂದು ಮಧ್ಯಾಹ್ನದ ಮೇಲೆ ಒಂದು 3 ಗಂಟೆಯಿಂದ 4:15 ಗಂಟೆವರೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತಿದ್ರು. ಅದು ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಅಂದರೆ ಟೆಲಿಫೋನ್ ಎಕ್ಸ್ಚೇಂಜಿನ ಒಳಗಡೆ ಆವಾಗಿನ ತಂತ್ರಜ್ಞಾನದಲ್ಲಿ ಯಾವ ರೀತಿ ಟೆಲಿಫೋನ್ ಆಪರೇಟ್ ಆಗ್ತಾಯಿತ್ತು ಅದನ್ನು ನೋಡಿ ತಿಳ್ಕೊಂಡ್ರು. ನಂತರ ITI ಅಂತ ಜಾಗ ಕರ್ಕೊಂಡು ಹೋದರೆ ಅಲ್ಲಿ ITI ತರಬೇತಿ ಯಾವ ರೀತಿ ಆಗ್ತದೆ. ಅದರ ನಂತರ ನಮ್ಮನ್ನು ಒಂದು ದಿವಸ ಜೈಲಿನ ಒಳಗೆ ಕೂಡ ಕರ್ಕೊಂಡು ಹೋದರು. ಜೈಲಿನ ಒಳಗೆ ಕರ್ಕೊಂಡೋಗಿ ಅಲ್ಲಿ ಬೇರೆ ಬೇರೆ ಕೈದಿಗಳು ಯಾವ ಶಿಕ್ಷೆ ಅನುಭವಿಸ್ತಾರೆ, ಅವರ ಮನ ಪರಿವರ್ತನೆ ಮಾಡಲಿಕ್ಕೆ ಅವರಿಗೆ ಏನೇನು ಕೆಲಸ ಕೊಡ್ತಾರೆ, ಇದೆಲ್ಲ ನೋಡಿ ನಮಗೆ ಅವತ್ತೊಂದು ಸೂಚನೆ ಕೊಟ್ಟಿದ್ದು. ಎಂದೆಂದಿಗೂ ತಪ್ಪು ಮಾಡಲಿಕ್ಕೆ ಹೋಗಬೇಡಿ, ಸುಳ್ಳು ಹೇಳಲಿಕ್ಕೆ ಹೋಗಬೇಡಿ, ಮೋಸ ಮಾಡಬೇಡಿ, ಪ್ರಾಮಾಣಿಕರಾಗಿ ಬದುಕಿ ಅಂತ ಹೇಳೋದಕ್ಕೆ ಅದು ನಮ್ಮನ್ನು ನೀತಿ ಪಾಠ ಆಗಿತ್ತು. ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಅಲ್ಲಿ ರೋಗಿಗಳನ್ನು ಯಾವ ರೀತಿ ಚಿಕಿತ್ಸೆ, ಇದೆಲ್ಲ ಏನಾಯಿತು ಅಂತ ಹೇಳಿದರೆ ಜೀವನ ಶಿಕ್ಷಣ ಕೊಡ್ತದೆ ಬಹಳಷ್ಟು. ಇವತ್ತು ನಾನು ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ಇರೋದರಿಂದ ಏನಾಯಿತು ಅಂತ ಹೇಳಿದರೆ, ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ಒಂದು ನಿರ್ದಿಷ್ಟವಾದಂಥ ಸಬ್ಜೆಕ್ಟ್ ಇರೋದಿಲ್ಲ. ಅವನಿಗೆ ಒಂದು ಪರಿಕಲ್ಪನೆ ವಿನ್ಯಾಸ ಮಾಡಲಿಕ್ಕೆ ಒಂದು ದಿವಸ ಅವನಿಗೆ ಟೆಕ್ನಿಕಲ್ ಸೈಡ್ನಲ್ಲಿ ಬರ್ತದೆ, ಇನ್ನೊಂದು ಸೈಡ್ನಲ್ಲಿ ಅಗ್ರಿಕಲ್ಚರ್ ಸೈಡ್ ಬರ್ತದೆ, ಇನ್ನೊಂದು ಸೈಡ್ ಔಷಧಿಗಳ ಬಗ್ಗೆ ಬರ್ತದೆ, ಇನ್ನೊಂದು ಬದಿಯಲ್ಲಿ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ನ ಬಗ್ಗೆ ಬರ್ತದೆ, ಇನ್ನೊಂದು ಬದಿಯಲ್ಲಿ ಇತರ ವಿಚಾರಗಳು. ಅಂದರೆ ಎಲ್ಲ ವೈವಿಧ್ಯಮಯ ವಿಚಾರಗಳನ್ನು ಅವನು ತಿಳ್ಕೊಂಡಿದ್ದರೆ ಮಾತ್ರ ಒಬ್ಬ ಕ್ರಿಯಾತ್ಮಕ ಕಲಾ ನಿರ್ದೇಶಕನ ಕೆಲಸ ಮಾಡ್ಬೋದು. ಅವನಿಗೆ ಪ್ರತಿನಿತ್ಯ ಬರುವಂಥ ಯಾವುದೇ ಕೆಲಸ ಕಾರ್ಯಗಳು ಅವನಿಗೆ ಹೊಸದ್ದೇ. ಅವನದಕ್ಕೆ ಆ ಒಂದು ಪರಿಕಲ್ಪನೆ ಮಾಡಬೇಕಾಗ್ತದೆ. ಅಂದರೆ ನನ್ನ ಒಂದು ಉದ್ದೇಶ ಇದೆ, ಐ ಕನ್ವರ್ಟ್ ಯುವರ್ ಇಮ್ಯಾಜಿನೇಷನ್ ಇಂಟು ರಿಯಾಲಿಟಿ. ಅಂದರೆ ನಿಮ್ಮ ಮನಸ್ಸಿನ ಒಳಗೆ ಏನಿದೆ ನಾನು ಅದನ್ನು ತೆಗೆದುಕೊಂಡು ನಿಮಗೆ ವಾಪಸ್ ಕೊಡ್ತೇನೆ. ನೋಡಿ, ಈಗ ಚಿತ್ರಕಲೆ ಅಂತ ನಾವು ಹೇಳ್ತೇವೆ. ಚಿತ್ರಕಲೆ ಅಂತ ಹೇಳಿದರೆ ಚಿತ್ತಾರ, ಅದನ್ನು ನಾವು ಬಿಡಿಸಿದರೆ ಚಿತ್ತ ಅಂದರೆ ಮನಸ್ಸು, ರ ಅಂದರೆ ರಹಸ್ಯ. ಮನಸ್ಸಿನ ಒಳಗಡೆ ಇರುವ ರಹಸ್ಯವನ್ನು ಹೊರಗಾಕುವುದೇ ಚಿತ್ತಾರ, ಚಿತ್ರಕಲೆ ಆಗ್ತದೆ. ಅದೇ ರೀತಿ ಸಂಗೀತ ಕಲೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಕ್ರೀಡೆ ಇರ್ಬೋದು, ಏನಿದ್ರೂ ಕೂಡ ನಮ್ಮ ಮನಸ್ಸಿನ ಒಳಗಡೆ ನಾವು ಅದಕ್ಕೆ ಒಂದು ರೂಪ ಕೊಟ್ಟು ಅದರ ನಂತರ ಹೊರ ಹಾಕ್ತೇವೆ. ನಮ್ಮ ಮನಸ್ಸಿನ ಒಳಗಡೆ ಅದಕ್ಕೆ ಒಂದು ಪ್ರಯೋಗಶಾಲೆ ಆಗಿರ್ತದೆ. ಅಲ್ಲಿ ನಮ್ಮ ಮಿದುಳಿನಲ್ಲಿ ಕಲ್ಪನಾ ಶಕ್ತಿಯನ್ನು ನಾವು ಅಭಿವೃದ್ಧಿಪಡಿಸ್ಕೊಳ್ಬೇಕು. ಇವತ್ತಿನ ಮಕ್ಕಳಿಗೆ ಕಲ್ಪನಾ ಶಕ್ತಿ ಹೋಗ್ಬಿಟ್ಟಿದೆ. ಯಾಕೆಂತ ಹೇಳಿದರೆ, ನಾವೆಲ್ಲ ಸಣ್ಣದಾಗಿರುವಾಗ ನಾವು ರೇಡಿಯೋವನ್ನು ಕೇಳ್ತಿದ್ದು. ರೇಡಿಯೋವನ್ನು ಆಲಿಸುವಾಗ ರೇಡಿಯೋದಲ್ಲಿ ಯಾವುದಾದ್ರೂ ಒಂದು ಗೀತೆ ಬಂದಾಗ ನಾವು ಒಂದು ಉದ್ಯಾನವನದ ಚಿತ್ರವನ್ನು ನಾವು ಕಲ್ಪನೆ ಮಾಡ್ಕೊಳ್ತಿದ್ದು. ಉದ್ಯಾನವನದ ಚಿತ್ರ ಕಲ್ಪನೆ ಮಾಡಿದಾಗ ಅದರೊಳಗಡೆ ವೈವಿಧ್ಯಮಯ ಹೂಗಳು, ಮರಗಿಡಗಳು, ಹುಲ್ಲುಹಾಸು ಇದೆಲ್ಲ ನಾವು ಕಲ್ಪನೆ ಮಾಡ್ತಿದ್ದು. ಆಗೇನಾಗ್ತದೆ, ನಮ್ಮ ಮಿದುಳಿನಲ್ಲಿರುವಂಥ ಆ ಕಲ್ಪನಾ ಶಕ್ತಿಯ ನರಮಂಡಲ ಅಭಿವೃದ್ಧಿ ಹೊಂದುತ್ತದೆ. ಅದು ಇನ್ನೂ ಹೆಚ್ಚು ನಮಗೆ ಆ ಕಲ್ಪನಾ ಶಕ್ತಿಯನ್ನು ಕೊಡ್ತದೆ. ಆದರೆ ಇವತ್ತು ಏನಾಗಿದೆ, ಕೈಯಲ್ಲಿ ಒಂದು ಮೊಬೈಲನ್ನು ಒಂದು ಫಿಂಗರ್ ಟಿಪ್ನಲ್ಲಿ ನಾವು ಓಪನ್ ಮಾಡಿದರೆ ಇಡೀ ವಿಶ್ವವನ್ನು ಅದು ತೋರಿಸಿಕೊಡ್ತದೆ. ಅಲ್ಲಿ ಮತ್ತೆ ಇನ್ನೇನಿಲ್ಲ, ನಮಗೆ ಬೇಕಾಗಿದೆ ಅಲ್ಲಿ ನೋಡಿ ಆಯಿತು. ನಮಗೆ ಯೋಚನೆ ಮಾಡಲಿಕ್ಕೆ, ಕಲ್ಪನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಅದು ಇವತ್ತಿನ ನಮ್ಮ ನವ್ಯ ಪ್ರಪಂಚದ ಒಂದು ದುರಂತ ಆಗಿದೆ. ಅದರಿಂದ ಏನು ಮಾಡಬೇಕು ಅಂತ ಹೇಳಿದರೆ, ನಮ್ಮ ಮಕ್ಕಳು ಸಣ್ಣದರಿಂದಲೇ
ಅವರು ಏನು ಪಾಠ ಪ್ರವಚನ ಕಲಿತಾರೆ, ಜೊತೆಗೆ ಆಟ ಆಡ್ತಾರೆ, ಕುಣಿದು ಕುಪ್ಪಳಿಸ್ತಾರೆ, ಸಂಗೀತವನ್ನು ಆಲಿಸ್ತಾರೆ, ಅವ್ರು ಗುಣಗುಣಿಸ್ತಾರೆ, ಕೇಳ್ತಾರೆ, ಚಿತ್ರ ನೋಡ್ತಾರೆ, ಚಿತ್ರ ಬಿಡಿಸ್ಬೇಕು, ವಿಗ್ರಹಗಳನ್ನು ನೋಡ್ತಾರೆ, ವಿಗ್ರಹಗಳನ್ನು ಮಾಡಬೇಕು. ಇದೆಲ್ಲ ಮಾಡೋದ್ರಿಂದ ಏನಾಗ್ತಂದರೆ ಆ ವಿದ್ಯಾರ್ಥಿ ಒಬ್ಬ ಚಿತ್ರಕಲಾವಿದ ಆಗ್ತಾನೆ ಅಥವಾ ಚಿತ್ರಕಾರ ಆಗ್ತಾನೆ ಅಥವಾ ಶಿಲ್ಪಿ ಆಗ್ತಾನೆ ಅಂತ ಅಲ್ವೇ ಅಲ್ಲ. ಅವನು ವೃತ್ತಿಯಲ್ಲಿ ಯಾವುದೇ ವೃತ್ತಿಗೆ ಹೋಗಲಿ, ಅವನು ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಅಥವಾ ಇನ್ನಿತರ ತಂತ್ರಜ್ಞ ಆಗಿರ್ಬೋದು, ಅಥವಾ ಅವನೊಬ್ಬ ವ್ಯಾಪಾರಸ್ಥ ಆಗಿರ್ಬೋದು, ಅಥವಾ ಕೃಷಿಕ ಆಗಿರ್ಬೋದು, ಅವನಲ್ಲಿ ಒಂದು ಕಾಲ್ಪನಿಕವಾದಂಥ ಕಲ್ಪನಾ ಶಕ್ತಿ ಅವನ ಮನದೊಳಗಿದ್ದರೆ ಅವನು ಮಾಡುವ ವೃತ್ತಿಯಲ್ಲಿ ಅವನಿಗೆ ಇನ್ನೂ ಹೆಚ್ಚು ಪ್ರೇರಣೆ ನೀಡುತ್ತೆ. ಅದು ಡಾಕ್ಟರ್ಗಳಿಗಂತೂ ಅವರು ಆ ಒಂದು ಅನಾಟಮಿ ಸ್ಟಡಿ ಮಾಡಬೇಕಾದ್ರೆ ಅವರಿಗೆ ಅಂಗಾಂಗಗಳ ಪರಿಚಯ ಚಿತ್ರದ ಮೂಲಕನೇ ಅವರಿಗೆ ಹೆಚ್ಚು ಒಂದು ಒತ್ತು ಕೊಡುವಂಥದ್ದಾಗಿರ್ತದೆ. ಅದರಿಂದ ಇಂಜಿನಿಯರ್ಗಳಿಗೆ ಹೇಗೂ ಅವ್ರಿಗೆ ಚಿತ್ರ ಬೇಕೇ ಬೇಕು. ಯಾರು ಯಾವುದೇ ವೃತ್ತಿಯಲ್ಲಿರಲಿ ಅವರ ಕೈಯಲ್ಲಿ ಒಂದು ಹಸ್ತಕೌಶಲ್ಯ ಇರಬೇಕು, ಚಿತ್ರ ರಚನೆ ಇರಬೇಕು. ನಾವು ಅವತ್ತು ಪೆನ್ಸಿಲ್ನಲ್ಲಿ ಏನು ಬಿಡಿಸ್ತಾ ಇದ್ದೋ ಅಥವಾ ಕುಂಚದಲ್ಲಿ ನಾವು ಏನು ಬಣ್ಣಗಳಲ್ಲಿ ಆಟಾಡಿಸಿದ್ದೋ, ಇವತ್ತು ಮೌಸ್ ತಗೊಂಡು ಆ ಮೌಸಿನಲ್ಲಿ ನಾವು ಕಂಪ್ಯೂಟರ್ನ ಪರದೆ ಮೇಲೆ ಚಿತ್ರ ಮೂಡಿಸ್ತೇವೆ. ನಮಗೆ ಅವತ್ತು ಬಣ್ಣಗಳನ್ನು ಮಿಕ್ಸ್ ಮಾಡಲಿಕ್ಕೆ 3 ಬಣ್ಣ ಇದ್ದಿದ್ದು. 3 ಬಣ್ಣದಲ್ಲಿ ಕೆಂಪು, ನೀಲಿ, ಹಳದಿ, ಈ ಒಂದೊಂದು ಬಣ್ಣವನ್ನು ಮಿಶ್ರ ಮಾಡಿದಾಗ ಇನ್ನೊಂದು ಬಣ್ಣ ಬರ್ತಿತ್ತು. ಮತ್ತು ಬಿಳಿ ಮತ್ತು ಕಪ್ಪು, ಅದಕ್ಕೆ ಶೇಡ್ ಬಣ್ಣ ಅಂತ ನಾವು ಹೇಳ್ತೇವೆ. ಅದು ಬಣ್ಣ ಅಲ್ಲ, ಅದು ಶೇಡ್ ಕಲರ್ಸ್ ಅಂತಿಕೊಂಡು. ಇವತ್ತು ನಾವೇನಾದರೂ ಕಂಪ್ಯೂಟರ್ನ ಗ್ರಾಫಿಕ್ಸ್ನ ಒಳಗಡೆ ಒಂದು ಕ್ಲಿಕ್ ಮಾಡಿದರೆ ಪ್ಯಾಂಟೋನ್ ಕಲರ್ಸ್ 5,000 ಕಲರ್ಗಳಲ್ಲಿ ನಮ್ಮ ಪರದೆ ಮೇಲೆ ಮೂಡಿ ಬರ್ತದೆ. ಅಷ್ಟು 5,000 ಕಲರ್ಗಳಿದೆ. ಅದರಲ್ಲಿ ಒಂದನ್ನು ನಾವು ಕ್ಲಿಕ್ ಮಾಡಿ ನಾವಲ್ಲಿ ಅಪ್ಲೈ ಮಾಡ್ತೇವೆ. ನಮಗೆ ಯಾಕೆ ಅದು ಬೇಡ ಅಂತ ಹೇಳಿದ್ರೆ ಡಿಲೀಟ್ ತಗೊಳ್ಳಿ ಇನ್ನೊಂದು. ಇವತ್ತು ನಾವು ಆಟ ಆಡೋದು ನೋಡಿ. ನಾನು ಅವತ್ತು ವರ್ಣಚಿತ್ರ ಮಾಡುವಾಗ ಲ್ಯಾಂಡ್ಸ್ಕೇಪ್ ಮಾಡ್ತಾಯಿದ್ದೆ, ಜಲವರ್ಣಚಿತ್ರ, ಯಾವುದ್ಯಾವುದೋ ದೃಶ್ಯಕ್ಕೆ ಹೋಗಿ ಕೂತ್ಕೊಂಡು ಅದನ್ನು ನಾನು ಬಿಡಿಸ್ತಾಯಿದ್ದೆ. ಅಥವಾ ಮುಖಚಿತ್ರವನ್ನು ಮಾಡ್ತಿದ್ದೆ, ಪೋರ್ಟ್ರೇಟ್ ಮಾಡ್ತಿದ್ದೆ, ಮತ್ತು ಕಾಂಪೋಸಿಷನ್ ಮಾಡ್ತಿದ್ದೆ, ಅಥವಾ ಕಲ್ಪನಾ ಚಿತ್ರ ಮಾಡ್ತಿದ್ದೆ. ಅದು ಚಿತ್ರದಲ್ಲಿ ಆಯಿತು. ಅದು ವಾಟರ್ ಕಲರ್ ಆಗಿರ್ಬೋದು, ಆಯಿಲ್ ಕಲರ್ ಆಗಿರ್ಬೋದು, ಕ್ಯಾನ್ವಾಸಿನ ಮೇಲೆ ಮೂಡಿಸ್ತಾಯಿದ್ದೆ. ಇವತ್ತೇನಾಗಿದೆ, ಆ ಟೆಕ್ನಿಕನ್ನು ಇವತ್ತು ಕಂಪ್ಯೂಟರಲ್ಲಿ ಉಪಯೋಗಿಸ್ಕೊಂಡು ನಾನು ಕಂಪ್ಯೂಟರ್ನಲ್ಲಿ ನಾನು ಚಿತ್ರ ಮಾಡ್ತೇನೆ. ಮೊದಲು ನಾನು ದೇವತಾ ಚಿತ್ರಗಳನ್ನು ಕೈಯಲ್ಲಿ ಬಿಡಿಸಿಕೊಂಡು ಅದನ್ನು ಶಿವಕಾಶಿಯಲ್ಲಿ ಮುದ್ರಿಸಿ ತಂದು ಮಡಿಕೇರಿಯಲ್ಲಿ ಅದನ್ನು ಲೋಕಾರ್ಪಣೆ ಮಾಡ್ತಿದ್ದೆ. ಹಾಗೆ ಲೋಕಾರ್ಪಣೆ ಮಾಡುವ ಒಂದು ಸೌಭಾಗ್ಯ ನನಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರಿಂದ ಸಿಕ್ತು. ಒಂದು ಕಾವೇರಿ ಮಾತೆಯ ಚಿತ್ರವನ್ನು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ಬಿಡುಗಡೆ ಮಾಡಿದರು. ಗ್ರೇಟ್. ಅದು ಇವತ್ತು ಲಕ್ಷಾಂತರ ಮನೆಗಳಲ್ಲಿ ಅವರ ಮನೆಯ ದೇವರ ಕೊನೆಯಲ್ಲಿ ಪೀಠದ ಮೇಲೆ ದೇವರ ಫೋಟೋ ಆಗಿ ನಿಂತು ಅವರು ಆ ಕಾವೇರಿ ಮಾತೆಯನ್ನು ದರ್ಶನ ಮಾಡಿಕೊಂಡು ಪೂಜೆ ಮಾಡ್ತಿದ್ದಾರೆ. ಇದು ನನಗೆ ಸಿಕ್ಕಿರುವಂಥ ಒಂದು ಭಾಗ್ಯ. ಅಂಥದ್ದು ಕೈಯಲ್ಲಿ ಬಿಡಿಸಿದಂಥ ಚಿತ್ರಗಳನ್ನು ಇವತ್ತು ನಾನು ಕಂಪ್ಯೂಟರ್ನಲ್ಲಿ ಮಾಡ್ತಿದ್ದೇನೆ. ಈಗ ಕೆಲವು ವರ್ಷಗಳಿಂದ ನಾನು ಕಂಪ್ಯೂಟರ್ನಲ್ಲಿ ನಾನು ದೇವತಾ ಮೂರ್ತಿಗಳನ್ನು ಮಾಡಿದ್ದೇನೆ. ಈಗ ಕಳೆದ ಕೆಲವು ದಿನಗಳ ಹಿಂದೆ ನಾನು ಕಾವೇರಿ ಮಾತೆಯ ಒಂದು ಚಿತ್ರವನ್ನು ನಾನು ಆ ಶ್ಲೋಕದ ಪ್ರಕಾರ ಮಾಡಿದ್ದೇನೆ. ಅದು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದೆ. ಅದಕ್ಕೆ ಅಷ್ಟೋತ್ತರ ಅಂತ ಇದರಲ್ಲಿ ಹಿನ್ನೆಲೆ ಅದಕ್ಕೆ ನಾನು ಸಂಗೀತವನ್ನು ಕೊಟ್ಟು ನಾನು ಮಾಡಿದ್ದೇನೆ. ಅದೇ ರೀತಿ ಶಿಲೆಯಲ್ಲಿ ಕೂಡ ಆ ರೀತಿ ಬರ್ತಿದೆ. ಮತ್ತು ಮೋಲ್ಡಿಂಗ್ಗಳು, ನಾವೆಲ್ಲ ಅವತ್ತು ಮೋಲ್ಡ್ ತೆಗಿತಿದ್ದು. ಇವತ್ತು ನಾವು ಫೈಬರ್ನಲ್ಲಿ ಮೋಲ್ಡಿಂಗ್ ತೆಗಿತಿದ್ದೇವೆ. ಅವತ್ತು ನಾವು ಸಿಮೆಂಟ್ ಅಥವಾ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ತೆಗಿತಿದ್ದೇವೆ, ಇವತ್ತು ಫೈಬರ್ನಲ್ಲಿ ತೆಗಿತೇವೆ. ಸಿಮೆಂಟ್ ಮತ್ತು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ ಮೋಲ್ಡ್ ತೆಗಿಬೇಕಾದ್ರೆ ಆ ಮೋಲ್ಡ್ ತುಂಬ ಭಾರವಾಗಿರ್ತದೆ. ದೊಡ್ಡ ದೊಡ್ಡ ಮೂರ್ತಿ ಆದರೆ ಒಬ್ಬರಿಗೆ ಎತ್ತಲಿಕ್ಕೆ ಆಗೋದಿಲ್ಲ. ಇವತ್ತು ಫೈಬರ್ನಲ್ಲಿ ನಾವು ಮೋಲ್ಡಿಂಗ್ ತೆಗೆದ್ರೆ ಒಂದೇ ಕೈಯಲ್ಲಿ ಎತ್ತಿಕೊಂಡು ಆಚೆ ಈಚೆ ಓಡಾಡ್ಬೋದು ನಾವು. ಇದು ಆ ಒಂದು ವಿಶೇಷತೆ. ಟೆಕ್ನಿಕಲ್ಲಿ ನಾವು ತುಂಬ ಅಡ್ವಾನ್ಸ್ ಆಗಿದ್ದೇವೆ. ನಂತರ ಹೀಗೆ ನಾನು ಚಿತ್ರಕಲೆ, ಶಿಲ್ಪಕಲೆಯಲ್ಲಿ ನಾನು ನನ್ನ ಪ್ರಯೋಗಶಾಲೆ ಕೊಡಗು ಜಿಲ್ಲೆ ಆಗಿತ್ತು. ಕೊಡಗಿನ ಮಡಿಕೇರಿ ನನ್ನ ಕೇಂದ್ರ ಬಿಂದುವಾಗಿತ್ತು. ನಾನು ಮೈಸೂರಿನಲ್ಲಿ ನನ್ನ ವೃತ್ತಿ ಶಿಕ್ಷಣವನ್ನು ಮುಗಿಸಿ ಬಂದ ತಕ್ಷಣವೇ ಮಡಿಕೇರಿಯಲ್ಲಿ ನನಗೆ ಚಂದ್ರನ ಬ್ರದರ್ಸ್ ಅಂತ ಒಂದು ಬಟ್ಟೆ ಶಾಪ್ನವರಿದ್ದರು. ಅವರು ಆ ಶಾಪ್ನಲ್ಲಿ ನನ್ನೊಬ್ಬ ಸಹೋದರ ಇದ್ದ, ಕಸಿನ್. ಅವನು ಅವರಿಗೆ ಹೇಳಿ ನಾನು ಶಿಲ್ಪಕಲೆಯನ್ನು ಕಲಿತು ಬಂದಿನಿ ಅಂತ ಹೇಳಿದ್ದಕ್ಕೆ ಅವರು ನನಗೆ ರಾಧಾಕೃಷ್ಣನ ಮೂರ್ತಿಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟರು. ನಾನು ಪ್ರಥಮವಾಗಿ ಮಾಡಿದ್ದು ರಾಧಾಕೃಷ್ಣನ ವಿಗ್ರಹ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನಲ್ಲಿ. ಅದು ನನ್ನ ಮನೆಯಲ್ಲಿ ಆವಾಗ ಕರೆಂಟ್ ಇರಲಿಲ್ಲ. ಲಾಂಧ್ರ ಸೀಮೆಣ್ಣೆ ದೀಪದಲ್ಲಿ ನಾನು ಇಟ್ಟುಕೊಂಡು ಆ ಕೆಲಸ ಮಾಡಿದ್ದು. ಒಂದು ದಿನ ನನ್ನ ಮನೆಗೆ ಕರೆಂಟ್ ಬರ್ತದೆ.
ಕರೆಂಟ್ ಬರುವಾಗ ಚೆಕ್ ಮಾಡಲಿಕ್ಕೆ ಇಂಜಿನಿಯರ್ ಬರ್ತಾರೆ. ಇಂಜಿನಿಯರ್ ಬಂದು ನನ್ನ ಮನೆಯ ಒಳಗಡೆ ಇರುವ ರಾಧಾಕೃಷ್ಣನ ಮೂರ್ತಿಯನ್ನು ನೋಡಿ ಅವರು ಆಕರ್ಷಿತರಾಗ್ತಾರೆ. ಅದು ಅವರಿಗೆ ಏನೋ ಒಂದು ವಿಶೇಷ ಒಂದು ಇದಾಗ್ತದೆ. ಅವರು ನನ್ನ ಹತ್ರ ಮಾಪ್ ಕೇಳ್ತಾರೆ, ಅಂದರೆ ನಮ್ಮದು ನಿಮಗೆ ಕರೆಂಟ್ ಕೊಡಲಿಕ್ಕೆ ತಡ ಆಯಿತು, ದಯವಿಟ್ಟು ಕ್ಷಮಿಸಿ, ನಮಗೆ ನೀವು ಇನ್ನು ಮುಂದಕ್ಕೆ ನೀವು ನಮಗೆ ಗಣಪತಿ ವಿಗ್ರಹವನ್ನು ಮಾಡಿಕೊಡಬೇಕು ಅಂತ ನನಗೆ ಪ್ರಪ್ರಥಮವಾದಂಥ ಅವಕಾಶ ಕೊಡ್ತಾರೆ. ಕೊಡಗಿನಲ್ಲಿ ಅತ್ಯಂತ ದೊಡ್ಡದಾದ ಗಣಪತಿ ಮೂರ್ತಿ ಮಡಿಕೇರಿಯ KBಯಲ್ಲಿ ಕೂರಿಸ್ತಾ ಇದ್ರು. ಅದು ಮೈಸೂರಿಂದ ಮಾಡ್ಕೊಂಡು ತರ್ತಾ ಇದ್ರು. ಅದು ತರುವಾಗ ಸ್ವಲ್ಪ ಆಚೆ ಈಚೆ ಆದರೆ ಕೈ ಕಾಲು ಮುರಿತಿತ್ತು. ಅದು ಪುನಃ ವಾಪಸ್ ಹೋಗಿ ಹೌದು ಬೇರೆ ತರುವಂಥ ಪರಿಸ್ಥಿತಿ ಆಗ್ತಿತ್ತು. ಆದರೆ ಮಡಿಕೇರಿಯ ಒಳಗಡೆ ನಾನು ಮಾಡೋದು ಅವರಿಗೆ ಭಾಳ ಒಂದು ಸುಲಭವಾಗಿ ಸಿಕ್ಕಿದಾಗಾಯಿತು. ನನಗೆ ಅವಕಾಶ ಸಿಕ್ತು. ನಾನು ಪ್ರಥಮ ಬಾರಿಗೆ ಮಾಡಿದಂಥ ಒಂದು ಮಹಾಗಣಪತಿಯ ವಿಗ್ರಹ, ಅದು ಬಹುಶಃ ಅದೇ ನನಗೆ ಒಂದು ನನ್ನ ವಿಗ್ರಹ ಇದಕ್ಕೆ ಬುನಾದಿ ಹಾಕಿಕೊಟ್ಟಿದೆ. ಮುಖದಲ್ಲಿ ನಗು ಇತ್ತು, ಗಣಪತಿಯ ಮುಖದಲ್ಲಿ ನಗು ಇತ್ತು. ಅದು ಎಲ್ಲರನ್ನು ಆಕರ್ಷಿಸಿತ್ತು. ಅಲ್ಲಿಂದ ನಂತರ ನಾನು ಇಲ್ಲಿವರೆಗೆ ಒಂದು 400ಕ್ಕಿಂತ ಹೆಚ್ಚು ಗಣಪತಿ ಮಾಡಿರ್ಬೋದು. ಆದರೆ ಆ ಪ್ರಥಮ ಬಾರಿಗೆ ಬಂದ ಮುಖ ಇವತ್ತಿನವರೆಗೂ ನನಗೆ ಬರಲಿಲ್ಲ. ಅದೇನೋ ಯೋಗ ಬರಲೇ ಇಲ್ಲ. ನಾನು ತುಂಬ ಪ್ರಯತ್ನ ಪಡ್ತೇನೆ, ಆಗ್ತಾಯಿಲ್ಲ. ಅದು ಅವಾಗ ಮಾತ್ರ ಬಂದಿದ್ದು. ಆಯಿತು. ಅದರ ನಂತರ ಮಡಿಕೇರಿಯ ದಸರಕ್ಕೆ ಪ್ರಥಮ ಬಾರಿಗೆ ಕಂಚಿ ಕಾಮಾಕ್ಷಿ ದೇವಾಲಯ ಅಂತ ಇದೆ. ಸುಮಾರು 10 ದೇವಾಲಯಗಳಿದೆ. 10 ದೇವಾಲಯಗಳ ಪೈಕಿ ಕಂಚಿ ಕಾಮಾಕ್ಷಿ ದೇವಾಲಯದವರು ನನಗೆ ಒಂದು ದೇವಿಯ ಮೂರ್ತಿಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ನಾನು ಪೇಪರ್ ಪಲ್ಪ್ನಲ್ಲಿ ದೇವತಾ ಮೂರ್ತಿಯನ್ನು ಮಾಡಿಕೊಟ್ಟೆ. ಮಡಿಕೇರಿಯಲ್ಲಿ ದೇವತಾ ಮೂರ್ತಿ ಮಾಡೋದು ಬಹಳ ಕಷ್ಟ. ಯಾಕೆಂತೇಳಿದರೆ ದಸರಾ ಹಬ್ಬ ಬರುವುದು ಅಕ್ಟೋಬರ್ ತಿಂಗಳಲ್ಲಿ. ಒಂದು ಮೂರ್ತಿ ಮಾಡಬೇಕಾದ್ರೆ 3 ತಿಂಗಳು ಬೇಕಾಗ್ತದೆ. 3 ತಿಂಗಳೆಂದರೆ ಸೆಪ್ಟೆಂಬರ್, ಆಗಸ್ಟ್, ಜುಲೈ. ಜಡಿ ಮಳೆ, ಥಂಡಿ, ಫುಲ್ ಮಿಸ್ಟ್, ಎಲ್ಲಿ ನೋಡಿದರೂ ಚಳಿಗಾಳಿ, ಕುಳಿರ್ಗಾಳಿ, ಒಣಗಲಿಕ್ಕಾಗೋದಿಲ್ಲ. ನಾವು ಅಗಿಸ್ಟಿಕೆಯಲ್ಲಿ ಇದ್ದಿಲು ಹಾಕಿ ಬೆಂಕಿ ಮಾಡಿಕೊಂಡು ಅದರಲ್ಲಿ ನಂತರ ನಾವು ಬಿಸಿ ಮಾಡೋದು. ನಂತರ ಬ್ಲೋ ಲ್ಯಾಂಪ್ ಬರ್ತದೆ, ಫೈರ್ ಗನ್ ಅಂತ ತಗೊಂಡು ಪಂಪ್ ಮಾಡಿ ಸೀಮಣೆ ತುಂಬಿಸಿ ಅದರಲ್ಲಿ ಫೈರ್ ಹೋಗ್ತದೆ. ಅದನ್ನು ಉಪಯೋಗಿಸ್ಕೊಂಡು ಒಣಗಿಸಿಕೊಂಡು ಎಲ್ಲ ಮಾಡ್ತಿದ್ದು. ಎಲ್ಲ ಮಾಡಿ ಆಯಿತು. ಮಾಡಿ ಆದ ಮೇಲೆ ದಸರಾ ದಿವಸ ತಗೊಂಡೋಗಿ ನಾವು ಮಂಟಪದ ಮೇಲೆ ಇಡ್ತೇವೆ. ದೇವರನ್ನು ಪ್ರಾರ್ಥನೆ ಮಾಡೋದು, ಮಳೆ ಬರತ್ತಿಲ್ಲಪ್ಪ ಅಂತ ತಗೊಂಡು. ಎಲ್ಲಿಯಾದರೂ ಮಳೆ ಬಂದರೆ ಕಣ್ಣಷ್ಟಿಗೆ ಕೈ ಎಲ್ಲ ಕೆಳಗೆ ಬರ್ತದೆ, ಅದು ಕರಗಿ ಹೋಗ್ತದೆ. ಅಂದರೆ ಅದು ಉತ್ಸವ ಮೂರ್ತಿ ಹಗುರವಾಗಿರಬೇಕು, ನಾವು ಪೇಪರ್ ಪಲ್ಪಲ್ಲಿ ಮಾಡೋದು. ಆದರೆ ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಪೇಪರ್ ಪಲ್ಪ್ ಈಗ ನಿಲ್ಲಿಸಿದ್ದಾರೆ. ಈಗ ಬರೀ ಫೈಬರ್ಲೇ ಮಾಡೋದು. ಮಳೆ ಎಲ್ಲ ಗಾಳಿ ಎಲ್ಲ ಏನು ಬಂದರೂ ಇವತ್ತು ವಿಗ್ರಹಗಳಿಗೆ ಏನಾಗೋದಿಲ್ಲ. ಅದೇ ರೀತಿ ಕೋಟೆ ಗಣಪತಿ, ನಂತರ ದೇಚು ಶ್ರೀರಾಮ ಮಂದಿರ, ಪೇಟೆ ಶ್ರೀರಾಮ ಮಂದಿರ, ಕುಂದರಮಠ ಚಾಮುಂಡೇಶ್ವರಿ, ಇಂಥ ದೇವಾಲಯಗಳು ನನಗೆ ಅವಕಾಶ ಕೊಟ್ಟರು. ಬೇರೆ ಬೇರೆ ಮೂರ್ತಿಗಳು, ಗಣಪತಿ ಸುಬ್ರಹ್ಮಣ್ಯ ಆಗಿರ್ಬೋದು, ದೇವಿ ಆಗಿರ್ಬೋದು, ಮಹಾಕಾಳಿ ಆಗಿರ್ಬೋದು, ವಿಷ್ಣು ಆಗಿರ್ಬೋದು, ನಾರದ ತುಂಬುರು ಆಗಿರ್ಬೋದು. ಕೋಟೆ ಗಣಪತಿ ದೇವಸ್ಥಾನದಲ್ಲಿ ಒಂದು ನಾಟ್ಯ ಗಣಪತಿ, ದೊಡ್ಡ ನಾಟ್ಯ ಗಣಪತಿ, ಅದು ಮೈಸೂರಿಂದ ಬಂತು. ಅದರ ಎದುರು ಬದಿಯಲ್ಲಿ ತುಂಬುರು ನಾರದರು ಅವರ ಬಾರಿಸುವಂಥದ್ದಿದ್ದು ಅದು. ನಂತರ ಎದುರುಗಡೆ ಒಂದು ಇಲ್ಲಿ ಹೊಟ್ಟೆ ಮೇಲೆ ಒಂದು ದೊಡ್ಡ ಬ್ಯಾಂಡ್ ಕಟ್ಟಿಕೊಂಡು ಬ್ಯಾಂಡ್ ಹೊಡೆಯೋದು. ಅದಕ್ಕೆಲ್ಲ ನಾನು ಸ್ಪ್ರಿಂಗ್ ಎಲ್ಲ ಕೊಟ್ಟು, ನನ್ನ ಈ ಕೆಳಗಡೆ ಫ್ಯಾನ್ ಆರ್ಟಿಕ್ಯುಲೇಟೆಡ್ ಮೋಟರ್ನೆಲ್ಲ ಫಿಕ್ಸ್ ಮಾಡಿ, ಅದು ಆಚೆ ಈಚೆ ತಿರುಗುವ ಹಾಗೆ ಮಾಡಿ, ಅದಕ್ಕೆ ಒಂದು ಸೌಂಡ್ ಕೊಟ್ಟು ಅದನ್ನು ಆ್ಯಕ್ಷನ್ ಕೊಟ್ಟಿದ್ದು. ಫಸ್ಟ್ ಟೈಮ್ ದಸರಾದಲ್ಲಿ ಒಂದು ಮಡಿಕೇರಿಯ ಪ್ರಮುಖ ಬೀದಿಗಳಲ್ಲಿ ಬ್ಯಾಂಡ್ ಹೊಡ್ಕೊಂಡು ಅದಕ್ಕೆ ಹಿಂಬದಿಯಲ್ಲಿ ನಾನು ತಿಲ್ಲಾನ ರಾಗದ ಒಂದು ಮ್ಯೂಸಿಕನ್ನು ಅಳವಡಿಸಿದ್ದೆ. ಭಾಳ ಆಕರ್ಷಕವಾಗಿತ್ತು. ಅಲ್ಲಿಂದ ನಂತರ ಚಲನವಲನಗಳೆಲ್ಲ ಮಡಿಕೇರಿ ದಸರಾದಲ್ಲಿ ಪ್ರಾರಂಭ ಆಯಿತು. ನಂತರ ಕೋಟೆ ಮಾರಿಯಮ್ಮ ಅಂತ ಹೇಳುವ ಒಂದು ದೇವಾಲಯದವರು ನನಗೆ ಪೂರ್ಣ ಪ್ರಮಾಣದ ಪೂರ್ತಿ ಜವಾಬ್ದಾರಿನ ಕೊಟ್ಟರು. ಒಂದು ಮಂಟಪದ ಪೂರ್ತಿ ಜವಾಬ್ದಾರಿ ಅದನ್ನು ನಾನು ಮಾಡಿಕೊಟ್ಟೆ. ಬಹುಮಾನ ಪಡೆಯುವಲ್ಲಿ ಅದು ವಿಫಲವಾಯಿತು. ಅಂದರೆ ಮಾರನೇ ದಿವಸ ಪೇಪರ್ನಲ್ಲಿ ಅದರ ಪ್ರತಿಕ್ರಿಯೆ ಏನು ಬಂದಿದ್ದರೆ, ಸ್ಥಳೀಯ ಕಲಾವಿದರು ಮಾಡಿದ ಆ ಕಲಾ ಕಾರ್ಯಕ್ಕೆ ತೀರ್ಪುಗಾರರು ಅದಕ್ಕೆ ಒಂದು ಮಾನ್ಯತೆ ಕೊಡಬೇಕಾಗಿತ್ತು, ಕೊಡದಿರುವುದು ದುರಂತ ಅಂತ ತಿಳ್ಕೊಂಡು. ಆದರೆ ಅದು ಪತ್ರಿಕೆಯಲ್ಲಿ ಬಂತು. ಆದರೆ ಅದೇ ದಿವಸ ರಾತ್ರಿ ಮಡಿಕೇರಿ ದಸರಾದ ಸಮಿತಿಯವರು ನನ್ನನ್ನು ವೇದಿಕೆ ಮೇಲೆ ಕರೆದು ಸನ್ಮಾನಿಸಿ ಗೌರವಿಸಿದರು. ಭಾಳ ದೊಡ್ಡ ಗೌರವ ಸಿಕ್ಕಿತು ನನಗೆ. ಇದು ನನ್ನ ಮಡಿಕೇರಿಯಲ್ಲಿ ನಾನು ದಸರಾ ಉತ್ಸವಕ್ಕೆ ಮಾಡಿದ್ದು ಅಥವಾ ಗಣಪತಿ ಉತ್ಸವಕ್ಕೆ ಮಾಡಿದಂಥ ಮೂರ್ತಿಗಳಾದರೆ, ನಂತರ ಮಡಿಕೇರಿ ಪುರಭವನದ ಎದುರು 2 ಬದಿ ಮುಖವಿರುವಂಥ ಒಂದು ಕಾವೇರಿ ಮಾತೆಯ ವಿಗ್ರಹ ಇವತ್ತಿದೆ. 1980ರ ದಶಕದಲ್ಲಿ ಮಾಡಿರೋದು. ಎದುರು ಬದಿ ಅಂದರೆ ಮೈನ್ ರೋಡಿಗೆ ಅದು ಮುಖವಾಗಿ ನಿಂತಿದೆ. ನಂತರ ಇನ್ನೊಂದು ಮುಖ ಪೂರ್ತಿ ಅದರ ಪ್ರತಿಮೆ ಆಡಿಟೋರಿಯಮಿಗೆ ಮುಖ ಮಾಡಿ ನಿಂತಿದೆ. ಮಧ್ಯದಲ್ಲಿ ನಾನು ಪೈಪ್ಲೈನ್ ಕೊಟ್ಟಿದ್ದೇನೆ. ಅಲ್ಲಿಂದ T
ಆಕಾರದಲ್ಲಿ ಕೊಟ್ಟು 2 ಬದಿಯಿಂದ ನೀರು ಕೆಳಗೆ ಬೀಳ್ತಾ ಇದೆ. ಅದರಲ್ಲಿ ಆ ತೀರ್ಥ ಬೀಳುವಂಥ ಇದು ಮಾಡಿದ್ದೇನೆ. ಲೈಫ್ ಸೈಜ್ ಸಿಮೆಂಟ್ ಕಾರ್ವಿಂಗ್ ಅದು. ರಸ್ತೆಯಲ್ಲಿ ಹೋಗುವ ಜನರು ಕೈ ಮುಗ್ದು ಹೋಗ್ತಾರೆ, ಬಸ್ಸುಗಳು ವಾಹನಗಳು ಹೋಗುವಾಗ ಡ್ರೈವರ್ಗಳು ಕೈ ಮುಗ್ದು ಹೋಗ್ತಾರೆ. ಇದು ನನ್ನ ಮಾಸ್ಟರ್ ಪೀಸ್ ಸ್ಕಲ್ಪ್ಚರ್ ಆಗಿದೆ. ಮತ್ತು ದುಬೈಗೆ ಹೇಗೆ ಸರ್ ನಿಮ್ಮ ಕನೆಕ್ಷನ್? ನಂತರ ನಾನು ದುಬೈಗೆ ಹೋಗ್ತೇನೆ. ಅಲ್ಲಿ ನಾನು ಅದೇ ರೀತಿ ಅರಮೇರಿ ಮಠ ಅಂತಿದೆ. ಅರಮೇರಿ ಮಠದಲ್ಲಿ ಒಂದು ನಂದಿ, ಬೃಹತ್ ನಂದಿಯ ವಿಗ್ರಹ ಮಾಡಿದ್ದೆ. ಅದನ್ನು ತುಮಕೂರಿನ ಸಿದ್ಧಗಂಗಾ ಮಠದ ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಯವರ ಒಂದು ಉದ್ಘಾಟನೆ ಮಾಡಿ ನನಗೆ ಅದನ್ನು ಸನ್ಮಾನ ಮಾಡಿದರು. ಅವರ ಆಶೀರ್ವಾದ ತೆಗೆದುಕೊಂಡಿದ್ದೇನೆ. ಅದಾದ ನಂತರ ಚರ್ಚ್ಗಳು, ಕೆದಮಳ್ಳೂರು ಚರ್ಚ್ ಇದೆ, ಅಲ್ಲಿಗೆ ನಾನು ಮೇರಿ ಮಾತೆ, ಮಡಿಕೇರಿಯ ಚರ್ಚಿಗೆ ಸೈಂಟ್ ಮೈಕಲ್ ವಿಗ್ರಹ, ಈ ರೀತಿ ವಿಗ್ರಹಗಳೆಲ್ಲ ಮಾಡಿಕೊಡ್ತಾ ಬರ್ತಿದೆ. ಇದು ಹೊರಾಂಗಣದಲ್ಲಿರುವಂಥ ವಿಗ್ರಹಗಳು. ಅದೇ ಸಮಯದಲ್ಲಿ ಜುರಾಸಿಕ್ ಪಾರ್ಕ್ ಸಿನಿಮಾ ಬಂತು. ಜುರಾಸಿಕ್ ಪಾರ್ಕ್ ಸಿನಿಮಾ ಬಂದಾಗ ಆ ಜುರಾಸಿಕ್ ಪಾರ್ಕ್ನಲ್ಲಿರುವಂಥ ಆ ಗ್ರಾಫಿಕ್ಸ್ಗಳು, ಆ ಡೈನೋಸಾರ್ಸ್ನ ಮರಿಗಳು ಮಲ್ಟಿಪ್ಲೈ ಹಾಕ್ಕೊಂಡು ಓಡಾಡುವ ದೃಶ್ಯ ಏನೋ ಒಂದು ಅದ್ಭುತ. ಯಾಕೆಂದರೆ ನಾನು ಮೈಸೂರಿನಲ್ಲಿ ಓದ್ತಿರುವಾಗ ಚಿತ್ರರಂಗದ ಜೊತೆಗೆ ನಂಟಿತ್ತು. ಯಾಕೆಂದರೆ ಆಗಿನ ಚಿತ್ರರಂಗದಲ್ಲಿ ಚಲನಚಿತ್ರದ ಆ ಟೈಟಲ್ ಕಾರ್ಡನ್ನು ನಾವಲ್ಲಿ ತಯಾರು ಮಾಡ್ತಿದ್ದು ನಮ್ಮ ಕಾಲೇಜಿನಲ್ಲಿ. ಅದರಿಂದ ಟೆಕ್ನಿಕ್ಸ್ ಎಲ್ಲ ಹೆಚ್ಚು ಗೊತ್ತಿತ್ತು ನಮಗೆ, ಆದರೆ ಈ ಟೆಕ್ನಿಕ್ ಗೊತ್ತಿರಲಿಲ್ಲ. ನಂತರ ಅದೇ ಸಮಯದಲ್ಲಿ ಮಾಲ್ಗುಡಿ ಡೇಸ್ ಧಾರಾವಾಹಿ ರಾಷ್ಟ್ರ ವಾಹಿನಿಯಲ್ಲಿ ಪ್ರಸಾರ ಆಗ್ತಿತ್ತು. ಅದರಲ್ಲಿ ಪ್ರಥಮ ಒಂದು ಫ್ರೇಮ್ನಲ್ಲಿ ಒಂದು ಮುಖದ ಚಿತ್ರ ಬಂದು ಅಲ್ಲಿ ಅದು ಟೈಟ್ಲ್ ಬರ್ತದೆ, ಒಂದು ಸ್ಟಿಲ್ಲಾಗಿ ನಿಲ್ತಿತ್ತು. ಅದು ನಮ್ಮ ಪೇಂಟಿಂಗ್ ಅಲ್ಲ, ಏನೂ ಅಲ್ಲ, ಅದು ಸ್ಕೆಚ್ ಅಲ್ಲ, ಅದು ಬೇರೆ ಇನ್ನೊಂದು ಟ್ರಿಕ್. ಅದು ಸ್ವತಃ ನಾನು ಶಂಕರ್ ನಾಗ್ ಅವರನ್ನು ಭೇಟಿ ಮಾಡಿ ಅವರ ಸಂಕೇತ್ ಸ್ಟುಡಿಯೋಕ್ಕೆ ಹೋಗಿ ಅದರ ಬಗ್ಗೆ ಕೇಳಿದಾಗ ಅವ್ರು ಹೇಳಿದ್ರು ಅದು ಕಂಪ್ಯೂಟರ್ ಗ್ರಾಫಿಕ್ಸ್ ಅಂತ. ಆಗ ಕಂಪ್ಯೂಟರ್ ಬಂದ ಸಮಯ ಅಷ್ಟೇ, ಅದು ನಮಗೆ ಗೊತ್ತಿರಲಿಲ್ಲ. ಒಂದು ಹೊಸ ಒಂದು ಇದು ಸಿಕ್ತು ನನಗೆ, ಇದನ್ನು ಮಾಡಬೇಕು ಅಂತ ಒಂದು ಛಲ ಬಂತು. ಅದೇ ಸಮಯದಲ್ಲಿ ನಾನು ಮನೆಯಲ್ಲಿ ಒಂದು ದೊಡ್ಡ ಲೈಫ್ ಸೈಜಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಆಯಿಲ್ ಕಲರ್ ಪೇಂಟಿಂಗ್ ಮಾಡ್ತಾಯಿದ್ದೆ. ನನ್ನ ಮಾವ ಒಬ್ಬರು ಅಮೇರಿಕದಲ್ಲಿದ್ದರು. ಅವರು ಭಾರತಕ್ಕೆ ಬಂದಾಗ ಅವರು ನನ್ನ ಮನೆಗೆ ಬಂದರು. ನನ್ನ ಮನೆಗೆ ಬಂದು ಆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರ ಲೈಫ್ ಸೈಜ್ ಆಯಿಲ್ ಕಲರ್ ಪೇಂಟಿಂಗ್ ನೋಡಿಬಿಟ್ಟು ಅವರು ನನಗೆ ಹೇಳಿದರು, ನೀನು ಇಲ್ಲಿ ಮಾಡ್ತಿರುವ ಈ ಕಲೆ ನಿನಗಿಲ್ಲಿ ಏನೂ ಸಿಗಲಿಕ್ಕಿಲ್ಲ, ಏನೋ ಒಂದು ಸ್ವಲ್ಪ ಹಣ ಸಿಗ್ಬೋದು, ಆದರೆ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ನಿನಗೆ ಮಾನ್ಯತೆ ಸಿಗಬೇಕಾದ್ರೆ ನೀನು ಅಮೇರಿಕಕ್ಕೆ ಬಾ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದರು. ಅವರು ನನ್ನನ್ನು ಅಮೇರಿಕಕ್ಕೆ ಕರೆದುಕೊಂಡು ಹೋಗೋ ವ್ಯವಸ್ಥೆ ಎಲ್ಲ ಮಾಡ್ತಾಯಿದ್ರು. ಅದೇ ಟೈಮ್ನಲ್ಲಿ ದುಬೈನಲ್ಲಿ ನನ್ನ ಸಹೋದರಿಯೊಬ್ಬರು ನನಗೆ ದುಬೈಗೆ ಬರಲಿಕ್ಕೆ ವೀಸಾ ಮಾಡಿಯೇ ಬಿಟ್ಟರು. ನಾನು ಅಮೇರಿಕಕ್ಕೆ ಹೊರಟವನು ದುಬೈಗೆ ತಲುಪಿದೆ. ದುಬೈಗೆ ತಲುಪಿದಾಗ ನನಗೆ ಪ್ರಪ್ರಥಮ ಬಾರಿಗೆ ಒಂದು ವಿಶೇಷ ಅನುಭವ ಅಂತ ಹೇಳಿದರೆ, ಕೊಡಗು ಜಿಲ್ಲೆ ಹವಾನಿಯಂತ್ರಿತ ಜಿಲ್ಲೆ, ಅದು ವರ್ಷ ಪೂರ್ತಿ ತಂಪಾಗಿರುವಂಥದ್ದು. ನಾನು ಜುಲೈ ತಿಂಗಳಲ್ಲಿ ದುಬೈಗೆ ಹೋಗಿದ್ದು. ಜುಲೈ ತಿಂಗಳಲ್ಲಿ ದುಬೈ ಸುಡು ಬೇಸಿಗೆ, ಅದು 48-50 ಡಿಗ್ರಿ ಇದನ್ನಲ್ಲಿ ನಾನು ಒಂದು ಸಲ ಇಳಿಯುವಾಗ ಯಾವುದೋ ಒಂದು ಮೈಕ್ರೋವೇವ್ ಓವನ್ನ ಒಳಗೆ ಹೋದ ಅನುಭವ ಆಯಿತು ನನಗೆ. ಅಂತೂ ಅಲ್ಲಿ ಎಲ್ಲ ಮನೆಯೆಲ್ಲ ಹವಾನಿಯಂತ್ರಿತ ಆಗಿರೋದ್ರಿಂದ ಎಲ್ಲ ವೆಹಿಕಲ್ ತೊಂದರೆ ಇಲ್ಲ. ನನಗೆ ಪ್ರಪ್ರಥಮ ಬಾರಿಗೆ ಅಲ್ಲಿ ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ನನಗೆ ಒಂದು ಜವಾಬ್ದಾರಿ ಸಿಕ್ತು. ನಮ್ಮ ಉಡುಪಿಯವರೇ ಆದಂಥ ಡಾಕ್ಟರ್ BR ಶೆಟ್ಟಿ ಅವರು ಅಲ್ಲಿ ಬಹಳ ದೊಡ್ಡ ಉದ್ಯಮಿ ಆಗಿದ್ದರು. ಅವ್ರದ್ದು ಜಾಹೀರಾತು ಸಂಸ್ಥೆ ಇದೆ. ಜಾಹೀರಾತು ಸಂಸ್ಥೆಯಲ್ಲಿ ನನಗೆ ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ಮತ್ತು ಆ ಒಂದು ಅಂದರೆ ಅಡ್ವರ್ಟೈಸಿಂಗ್ ಗ್ರೂಪ್ ಜನರಲ್ ಮ್ಯಾನೇಜರಾಗಿ ನನ್ನನ್ನು ಅವರು ನನಗೆ ಅವಕಾಶ ಕೊಟ್ಟರು. ಓಕೆ ಸರ್. ಮತ್ತು ಅವಾರ್ಡ್ಗಳು ಬಂದ ಬಗ್ಗೆ ಸರ್? ಅಲ್ಲಿಂದ ನಂತರ ನನ್ನ ಟೆಕ್ನಿಕಲ್ ಸೈಡ್ ನಾನು ಅಲ್ಲಿ ಹೋದೆ. ನನ್ನ ಈ ಕೈಯಲ್ಲಿ ಮಾಡ್ತಿರೋ ಸ್ಕೆಚ್ ಪೂರ್ಣ ವಿರಾಮ, ಕೈಯಲ್ಲಿ ಮಾಡ್ತಿರೋ ವಿಗ್ರಹಗಳು ಅದು ಮಡಿಕೇರಿಯಲ್ಲೇ ಉಳಿಯಿತು. ಗ್ರಾಫಿಕ್ ಡಿಸೈನರ್ ಆಗಿ ನಂತರ ಗ್ರಾಫಿಕ್ನಲ್ಲಿ ನಾನು ನನ್ನ ಇದನ್ನು ನಾನು ಕಂಪ್ಲೀಟ್ ಇದು ಮಾಡ್ಕೊಂಡ್ಬಂದೆ. ಇದಕ್ಕಿಂತ ಮೊದಲು ನಾನು ಸ್ವಲ್ಪ ನನ್ನ ಶಾಲೆಯ ಬಗ್ಗೆ ಹೇಳಬೇಕಾಗ್ತದೆ. ನಾನು 1978ರಲ್ಲಿ ನನ್ನ ಕೋರ್ಸ್ ಮುಗಿಸಿ ಬಂದ ತಕ್ಷಣ ವಿರಾಜಪೇಟೆ ಸೈಂಟ್ ಆ್ಯನ್ಸ್ ಶಾಲೆಯಲ್ಲಿ ಚಿತ್ರಕಲಾ ಅಧ್ಯಾಪಕನಾಗಿ ನಾನು ಒಂದು ವೃತ್ತಿಯನ್ನು ಪಡ್ಕೊಂಡೆ. ಮಕ್ಕಳಿಗೆ ಅವರಿಗೆ ಎಲ್ಲ ನಾನು ಚಿತ್ರಕಲೆಯನ್ನು ಕಲಿಸ್ತಿದ್ದೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಅವರಿಗೆ ಪ್ರಶಸ್ತಿಗಳು ಬರ್ತಾಯಿತ್ತು. ನಂತರ ನಾನು ಸ್ಕೌಟ್ ಅಧ್ಯಾಪಕನಾಗಿಯೂ ಕೂಡ ನಾನು ಅಲ್ಲಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು. ಸ್ಕೌಟ್ ಅಧ್ಯಾಪಕನಾಗಿ ನಾನು ಸೇವೆ ಸಲ್ಲಿಸುವ ಸಮಯದಲ್ಲಿ ನನಗೆ ವಿರಾಜಪೇಟೆಯಲ್ಲಿ ತಾಲೂಕು
ಸಂಸ್ಥೆಯ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು. ಇದರಿಂದ ನನಗೇನಾಯಿತು ಅಂತ ಹೇಳಿದರೆ, ಪ್ರತಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ನಮಗೆ ಬೇರೆ ಬೇರೆ ತರಬೇತಿಗಳು ದೊಡ್ಡಬಳ್ಳಾಪುರದ ಬೆಸೆಂಟ್ ಪಾರ್ಕ್ನಲ್ಲಿ ನಮಗೆ ಕೊಡ್ತಾಯಿದ್ರು. ಅದು ಬೇರೆ ಬೇರೆ ಇದು ನನಗೆ ಈಜು ತರಬೇತಿ, ನಾನಿವತ್ತು ಸಮುದ್ರದಲ್ಲಿ ನಾನು ಸ್ವಿಮ್ ಮಾಡ್ತೇನೆ, ಈಜು ತರಬೇತಿ, ರೆಸ್ಕ್ಯೂ ಆಪರೇಷನ್, ಯಾರಾದರೂ ನೀರಲ್ಲಿ ಮುಳುಗಿದರೆ ಯಾವ ರೀತಿ ನಾವು ಅವರನ್ನು ಬಚಾವ್ ಮಾಡಬೇಕು, ಫೈರ್ ಫೈಟರ್, ಎಲ್ಲಿ ಬೆಂಕಿ ಬಿದ್ದರೆ ನಾವು ಯಾವ ರೀತಿ ಫೈರ್ ಫೈಟಿಂಗ್ ಮಾಡಬೇಕು, ನಂತರ ಫಸ್ಟ್ ಏಡ್, ಪ್ರಥಮ ಚಿಕಿತ್ಸೆ ಮಾಡಬೇಕು ಯಾವ ರೀತಿ ಮಾಡೋದು, ನಂತರ ಒಂದು ಸ್ನೇಕ್ ಬೈಟ್ ಆದರೆ, ಹಾವು ಕಚ್ಚಿದರೆ ಆ ಹಾವು ಕಚ್ಚಿರುವ ಆ ಒಂದು ಗುರುತನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ನಾವು ಯಾವ ರೀತಿ ಪ್ರಥಮ ಚಿಕಿತ್ಸೆ ಮಾಡಬೇಕು, ಅದರ ಜೊತೆಗೆ ಮ್ಯಾಪಿಂಗ್ ಕೋರ್ಸ್, ಮ್ಯಾಪ್ ಯಾವ ರೀತಿ ತಯಾರು ಮಾಡಬೇಕು, ಒಂದು ಏರಿಯಾದ ಮ್ಯಾಪ್ ಅಥವಾ ಒಂದು ಊರಿನ ಮ್ಯಾಪ್ ಯಾವ ರೀತಿ ಮಾಡಬೇಕು ಅಂತ, ನಂತರ ಮೌಂಟನೇರಿಂಗ್, ದೊಡ್ಡ ದೊಡ್ಡ ಬೆಟ್ಟ ಹತ್ತೋದು, ಕಾಡಿನಲ್ಲಿ ಉಳಿಯುವಂಥದ್ದು, ಮರವನ್ನು ಏರುವಂಥದ್ದು, ನಂತರ ಬೇರೆ ಬೇರೆ ರೆಸ್ಕ್ಯೂ ಆಪರೇಷನ್, ಎಲ್ಲಿಯಾದರೂ ಫ್ಲಡ್ ಬಂದರೆ ಯಾವ ರೀತಿ ನಾವು ಹೋಗಿ ಜನರನ್ನು ರಕ್ಷಣೆ ಮಾಡಬೇಕು. ಇದರ ಜೊತೆಗೆ ಒಂದು ಏರ್ ಸ್ಕೌಟಿಂಗ್ ಅಂತ ಹೇಳುವಂಥ ಒಂದು ನಮಗೆ ಕೋರ್ಸ್ ಇತ್ತು. ಅಂದರೆ ಬೆಂಗಳೂರಿನ HALನಲ್ಲಿ ನಮಗೆ ಅದರ ಟ್ರೈನಿಂಗ್. ಆ HALನ ಒಳಗಡೆ ಹೋಗಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ. ಅವತ್ತಿನ ಒಂದು ಟ್ರೈನಿಂಗಿಗೆ 50 ಜನರನ್ನು ಆಯ್ಕೆ ಮಾಡಿದರು. 50 ಜನರಲ್ಲಿ ನಾನು ಕೂಡ ಒಬ್ಬನಾಗಿದ್ದೆ. ನಾನು ಕೊಡಗಿನಿಂದ ನಾನು ಒಬ್ಬನೇ ಆಗಿದ್ದೆ. ಅಲ್ಲಿ ಹೋದರೆ ಒಳಗಡೆ ಯುದ್ಧ ವಿಮಾನಗಳು, ಇತ್ತೀಚಿನ ಕೆಲವು ಸಮಯದಲ್ಲಿ ನೀವು ನೋಡಿರ್ಬೋದು, ಅಭಿನಂದನ್ ಹೋಗಿ ಆ ಒಂದು ಫೈಟರ್ನಲ್ಲಿ ಒಂದು ಇದನ್ನು ಹೊಡೆದಾಕಿರೋದು, ಅದೇ MiG-20 ಫೈಟರ್, ಅದರ ಪೈಲಟ್ ಸೀಟ್ನಲ್ಲಿ ಕೂರುವ ಅವಕಾಶ ಸಿಕ್ಕಿತ್ತು ನನಗೆ. ನ್ಯಾಟ್ ವಾರ್ ಫ್ಲೈಟ್ನಲ್ಲಿ ಕೂರುವ ಅವಕಾಶ ಸಿಕ್ಕಿತ್ತು. ಚೇತಕ್ ಹೆಲಿಕಾಪ್ಟರ್ನ ಆ ಒಂದು ಪೈಲಟ್ ಸೀಟ್ನಲ್ಲಿ ಕೂರುವ ಅವಕಾಶ ಸಿಕ್ಕಿತ್ತು. ಅಂದರೆ ನಮ್ಮನ್ನು ಪೈಲಟ್ ಮಾಡುವ ಉದ್ದೇಶ ಅಲ್ಲ, ನಮಗೆ ಆ ಒಂದು ಯುದ್ಧ ವಿಮಾನಗಳ ಅದರ ತಯಾರಿಕೆ ಮತ್ತು ಅದರ ಒಂದು ಉಪಯೋಗ, ಅದರ ಬಗ್ಗೆ ಪೂರ್ಣ ಮಾಹಿತಿ ನಾವು ತಿಳ್ಕೊಂಡಿರಬೇಕು ಅಂತ ಹೇಳುವ ಉದ್ದೇಶದಿಂದ ಆ ಒಂದು ಕೋರ್ಸ್ ಮಾಡಿದ್ದು. ಇದು ನನಗೆ ಸಿಕ್ಕಿರುವ ಅವಕಾಶ. ನಾನು ಇದೆಲ್ಲ ಕೊಡಗಿನಲ್ಲಿ ಇಷ್ಟೆಲ್ಲ ಇದ್ದು ನಾನು ದುಬೈಗೆ ಬಂದಾಯಿತು. ದುಬೈಗೆ ಬಂದಾಗ, ನಂತರ ಗ್ರಾಫಿಕ್ಸ್ನಲ್ಲಿ ಬಂದಾಗ, ನನಗೆ ಒಂದು ದುಬೈ ಏರ್ಪೋರ್ಟ್ನಿಂದ ಆವಾಗ ಒಂದು 80 ಡೆಸ್ಟಿನೇಷನಿಗೆ ಫ್ಲೈಟ್ಗಳು ಹೋಗ್ತಾಯಿತ್ತು. ಅದರಲ್ಲಿ ಒಂದು ಸುಮಾರು 30-35 ಫ್ಲೈಟಿನ ಒಳಗಡೆ ಇನ್ಫ್ಲೈಟ್ ಮ್ಯಾಗಝೈನ್ನಲ್ಲಿ ಒಂದು 4-5 ಜಾಹೀರಾತುಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಸಿಗ್ತಿತ್ತು. ಅದು ನಾವು ಒಂದು ವರ್ಷಕ್ಕೆ ಇಷ್ಟೊಂದು ಮಾಡಬೇಕಾಗಿತ್ತು, ಮಾಡಿಕೊಡಬೇಕಾಗಿತ್ತು. ಅದು ಬ್ರ್ಯಾಂಡೆಡ್ ವಾಚ್ಗಳಾಗಿರ್ಬೋದು, ಪರ್ಫ್ಯೂಮ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಆರ್ನಮೆಂಟ್ಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ವಸ್ತುಗಳಾಗಿರ್ಬೋದು, ಅದರ ಬಗ್ಗೆ ಅಲ್ಲಿ ನಾವು ಜಾಹೀರಾತನ್ನು ನಾವು ಕ್ರಿಯೇಟ್ ಮಾಡ್ತಿದ್ದೆ. ನಾನು ಆ ರೀತಿ ಕ್ರಿಯೇಟ್ ಮಾಡುವಾಗ ದುಬೈನಿಂದ ಹೋಗುವಂಥ ಫ್ಲೈಟ್ಗಳು, ಬೇರೆ ಬೇರೆ ಕಂಟ್ರಿಗೆ ಹೋಗುವ ಫ್ಲೈಟ್ಗಳು, ನನ್ನ ಪ್ರತಿಯೊಂದು ಜಾಹೀರಾತಿನ ಆ ಒಂದು ಫ್ರೇಮಿನ ಒಳಗಡೆ ದುಬೈಯ ಒಂದೊಂದು ಲ್ಯಾಂಡ್ ಮಾರ್ಕನ್ನು ನಾನು ಇಡ್ತಿದ್ದೆ. ನಾನು ಅಂದರೆ ಒಂದು ದೊಡ್ಡ ವಾಚಿನ ಪಿಕ್ಚರ್ ಇದ್ದರೆ ಪಕ್ಕದಲ್ಲಿ ಒಂದು ಲ್ಯಾಂಡ್ ಮಾರ್ಕ್, ಇದು ಕೂಡ ಲ್ಯಾಂಡ್ ಮಾರ್ಕ್, ಇದು ಕೂಡ ಲ್ಯಾಂಡ್ ಮಾರ್ಕ್ ಆಗಿರಲಿ ಅಂದ್ಕೊಂಡು ಅದು ಕಾನ್ಸೆಪ್ಟ್ ತುಂಬ ಕ್ಲಿಕ್ ಆಯಿತು ಅಲ್ಲಿ. ನಂತರ ದೊಡ್ಡ ದೊಡ್ಡ ಪತ್ರಿಕೆಯಲ್ಲಿ ಫುಲ್ ಪೇಜ್ನಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಬರ್ತಾಯಿತ್ತು. ಇದು ಜಾಹೀರಾತಿನಲ್ಲಿ ಆಯಿತು. ನಂತರ ಇನ್ನಿತರ ಬೇರೆ ಎಲ್ಲ ಫ್ಲೈಯರ್ಸ್, ಬ್ರೋಷರ್ಸ್, ನಂತರ ಇಂಥದ್ದೆಲ್ಲ ಡಿಸೈನ್ಸ್ ಮಾಡ್ತಿದ್ದೆ, ಮ್ಯಾಗಝೈನ್ಸ್ ಎಲ್ಲ ಮಾಡ್ತಿದ್ದೆ. ಇದೆಲ್ಲ ಆದ ಮೇಲೆ ಇದು ವೃತ್ತಿಯಲ್ಲಿ ನಾನು ಕ್ರಿಯಾತ್ಮಕ ಕಲಾ ನಿರ್ದೇಶಕ. ಪ್ರವೃತ್ತಿಗೆ ಬಂದಾಗ ನಾನು ಸಮಾಜ ಸೇವಕನಾದೆ. ಪ್ರವೃತ್ತಿಗೆ ನಾನು ಬಂದಾಗ ಪ್ರವೃತ್ತಿಯಲ್ಲಿ ನಾನು ಶಾರ್ಜಾ ಕರ್ನಾಟಕ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸುವ ಅವಕಾಶ ಸಿಕ್ತು ನನಗೆ. ಅಲ್ಲಿ ನಾನು ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವಂಥ ರಕ್ತದಾನ ಶಿಬಿರವನ್ನು ಪ್ರಾರಂಭ ಮಾಡಿದೆ. ಮಂಗಳೂರಿನ ತುಂಬೆ ಗ್ರೂಪ್, ನೀವು ಗೊತ್ತಿದೆ ನಿಮಗೆ, ಅವ್ರದ್ದು ಅಲ್ಲಿ ಗಲ್ಫ್ ಮೆಡಿಕಲ್ ಕಾಲೇಜ್ ಅಂತಿದೆ. ತುಂಬೆ ಮೊಯ್ದೀನ್ ಅದರ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರ ಜೊತೆಗೆ ಮಾತುಕತೆ ನಡೆಸಿಕೊಂಡು ಶಾರ್ಜಾ ಕರ್ನಾಟಕ ಸಂಘ ಮತ್ತು ತುಂಬೆ ಯೂನಿವರ್ಸಿಟಿ ಮತ್ತು ಶಾರ್ಜಾ ಮಿನಿಸ್ಟ್ರಿ ಆಫ್ ಹೆಲ್ತ್ನ ಸಹಯೋಗದೊಂದಿಗೆ ನಾವು ರಕ್ತದಾನ ಶಿಬಿರವನ್ನು ಮಾಡಿ ಪ್ರಪ್ರಥಮ ಬಾರಿಗೆ ಅದು ಸಕ್ಸಸ್ ಆಯಿತು. ಬೇರೆ ಬೇರೆ ದೇಶದವರು, ಈಜಿಪ್ಷಿಯನ್ಸ್, ಬ್ರಿಟಿಷರು, ನಂತರ ಫಿಲಿಪೀನ್ಸ್, ಪಾಕಿಸ್ತಾನಿಗಳು, ಶ್ರೀಲಂಕಾದವರು, ನೇಪಾಳದವರು ಎಲ್ಲ ಬಂದು ರಕ್ತದಾನ ಮಾಡಿದರು ನಮ್ಮ ಭಾರತೀಯರ ಜೊತೆಗೆ. ನಂತರ ಅದು ನಾನು ಬೇರೆ ಬೇರೆ ಸಂಘ ಸಂಸ್ಥೆಗಳ ಅವರು ನನ್ನನ್ನು ಕರೀತಾ ಇದ್ದರು ನನ್ನ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ. ನನ್ನ ಒಂದು ಭಾಷಣ ಮಾಡುವಾಗ ಅದರಲ್ಲಿ 1-2 ನಿಮಿಷವನ್ನು ರಕ್ತದಾನ ಶಿಬಿರದ ಬಗ್ಗೆ ಮಾಹಿತಿ ಕೊಡ್ತೈತೆ. ಆ ವಿವಿಧ ಸಂಘಟನೆಗಳು ಅವರ ವಾರ್ಷಿಕ ಕಾರ್ಯಕ್ರಮಗಳಲ್ಲಿ ಒಂದು ರಕ್ತದಾನ ಶಿಬಿರವನ್ನು ಕಂಪಲ್ಸರಿಯಾಗಿ ಮಾಡಿಕೊಂಡು ಬರ್ತಾಯಿದ್ದಾರೆ. ಸಹಸ್ರಗಟ್ಟಲೆ ರಕ್ತದಾನಿಗಳು ಇವತ್ತು ರಕ್ತದಾನ ಮಾಡ್ತಾಯಿದ್ದಾರೆ. ಇದು ರಕ್ತದಾನಕ್ಕೆ ಸಂಬಂಧಪಟ್ಟಿದ್ದಾದರೆ, ಇನ್ನು ವೈಭವಪೂರಿತವಾದಂಥ ಸಾಂಸ್ಕೃತಿಕ ಚಟುವಟಿಕೆಗಳು ವೇದಿಕೆ ಮೇಲೆ ನಡೀತಿತ್ತು. ವೇದಿಕೆ ಮೇಲೆ ನಡೆಯುವಾಗ
ಆ ವೇದಿಕೆಯ ಹಿಂಭಾಗದಲ್ಲಿ ಚಿತ್ರಪಟದಲ್ಲಿ ದೊಡ್ಡ ದೊಡ್ಡ ಬೃಹತ್ ಕನ್ನಡದ ಅಕ್ಷರಗಳನ್ನು ನಾನು ಆಗ ಬರಹ ಫಾಂಟ್ ತೆಗೆದುಕೊಂಡು ಆ ಬರಹ ಫಾಂಟಿನಲ್ಲಿ ಮಾಡ್ತಾಯಿದ್ದೆ. ನಾನು ಕೂತವರಿಗೆ ದೊಡ್ಡ ದೊಡ್ಡ ಕನ್ನಡದ ಅಕ್ಷರಗಳು, ರಾಜ್ಯೋತ್ಸವ ಆಗಲಿ ಅಥವಾ ವಾರ್ಷಿಕ ಮಿಲನ ಆಗಲಿ ಅಥವಾ ಇನ್ನಿದೆ ಯಾವುದೇ ಸಬ್ಜೆಕ್ಟ್ ಇರ್ಬೋದು, ದೊಡ್ಡದಾಗಿ ಅಕ್ಷರಗಳಿದ್ದರೆ ಕೆಳಭಾಗದಲ್ಲಿ ನಮ್ಮ ಕರ್ನಾಟಕದ ಸಾಂಸ್ಕೃತಿಕ ಕಲಾ ವೈಭವ, ಬೇಲೂರು ಹಳೆಬೀಡು ಆಗಿರ್ಬೋದು, ಹಂಪೆ ಆಗಿರ್ಬೋದು, ಮೈಸೂರು ಅರಮನೆ ಆಗಿರ್ಬೋದು ಅಥವಾ ಬೆಂಗಳೂರಿನ ವಿಧಾನಸೌಧ ಆಗಿರ್ಬೋದು, ಅಲ್ಲಿ ಕೆಳಗಡೆ ದೊಡ್ಡ ದೊಡ್ಡ ಚಿತ್ರಗಳು ಮೂಡಿ ಬರ್ತಾಯಿತ್ತು. ಅದು ನಾನು ಗ್ರಾಫಿಕ್ಸ್ನಲ್ಲಿ ಮಾಡ್ತಾಯಿದ್ದೆ. ಇದು ಗ್ರಾಫಿಕ್ನಲ್ಲಿ ನಾನು ಮಾಡಿ ಪ್ರಿಂಟ್ ಮಾಡಿ ಹಾಕ್ತಾಯಿದ್ದೆ. ಜೊತೆಗೆ ನಾನೇ ಸ್ವತಃ ವಿಧಾನಸೌಧ ಕಟ್ಔಟ್ ಮಾಡ್ತಿದ್ದೆ. ಥರ್ಮೋಕೋಲ್ನಲ್ಲಿ ವಿಧಾನಸೌಧದ ರಿಪ್ಲಿಕಾ ಮಾಡಿ ಅಲ್ಲಿ ನಾನು ಫಿಕ್ಸ್ ಮಾಡ್ತಿದ್ದೆ. ಮೈಸೂರು ಅರಮನೆ ಫಿಕ್ಸ್ ಮಾಡಿ ಇಡ್ತಿದ್ದೆ. ಈಗ ಎಲ್ಲಿಗೆ ತಲುಪಿದೆ ಅಂತ ಹೇಳಿದರೆ ಡಿಜಿಟಲ್ ಡಿಸ್ಪ್ಲೇಗೆ ಬಂದು ತಲುಪಿದೆ. ಅದು ಇವತ್ತು ಡಿಜಿಟಲ್ ವಾಲ್ ಬರ್ತದೆ. ಡಿಜಿಟಲ್ ಡಿಸ್ಪ್ಲೇ ವಾಲ್ನ ಮೇಲೆ 500ಕ್ಕಿಂತ ಹೆಚ್ಚು ಡಿಸೈನ್ ಮಾಡ್ತೇನೆ. ಒಂದು ಫಂಕ್ಷನಿಗೆ, ಒಂದು ಇಡೀ ದಿವಸದ ಫಂಕ್ಷನಿಗೆ 500ಕ್ಕಿಂತ ಹೆಚ್ಚು ಡಿಸೈನ್ ಮಾಡ್ತೇನೆ. ವೈವಿಧ್ಯಮಯ ಸಂದೇಶಗಳು ಅದರಲ್ಲಿ ಮೂಡಿ ಬರ್ತಾ ಇರ್ತದೆ. ಕನ್ನಡದ ಅಕ್ಷರಗಳು, ನಾಣ್ಣುಡಿಗಳು, ವಚನಗಳು ಅಥವಾ ಇನ್ನಿತರ ಯಾವುದೇ ಮೆಸೇಜ್ಗಳದಲ್ಲಿ ಇರ್ತದೆ. ಜೊತೆಗೆ ನಮ್ಮ ಕಲಾ ವೈಭವ, ಅದಕ್ಕೆ ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವೈಭವ ಆಗಿರ್ಬೋದು, ಅವರ ಚಿತ್ರಗಳಾಗಿರ್ಬೋದು ಅಲ್ಲಿ ಮೂಡಿ ಬರ್ತಾ ಇರ್ತದೆ. ಇದು ಈ ರೀತಿಯಾಗಿ ಸಾಂಸ್ಕೃತಿಕವಾಗಿ ಅದು ಬೆಳೆದು ಬಂತು. ನಾನು ಕೊಡಗಿನಲ್ಲಿರುವಾಗ ನಾನು ವಿಗ್ರಹಗಳನ್ನು ನಿರ್ಮಾಣ ಮಾಡಿದಾಗ ಮಡಿಕೇರಿಯ ವಿದ್ಯುತ್ ಶಕ್ತಿ ಮಂಡಳಿಯವರು ಶಿಲ್ಪಕಲಾ ರತ್ನ ಅಂತ ಪ್ರಶಸ್ತಿ ಕೊಟ್ಟರು. ವಿರಾಜಪೇಟೆಯಲ್ಲಿ 2 ದೇವಸ್ಥಾನದವರು ಕಲಾ ಪ್ರವೀಣ, ಕಲಾರ ಕೇಸರಿ ಅಂತ ಈ ರೀತಿಯಾದ ಅಭಿವೃದ್ಧಿ ಕೊಟ್ಟರು. ಶಾಲೆಯಲ್ಲಿ ನಾನು ಚಿತ್ರಕಲಾ ಅಧ್ಯಾಪನ ಆಗಿದ್ದಾಗ ರಾಜ್ಯ ಮಟ್ಟದಲ್ಲಿ ನನಗೆ ಅತ್ಯುತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ ಬಂತು. ಸ್ಕೌಟ್ ಸಂಸ್ಥೆಯಲ್ಲಿ ಕೂಡ ಪ್ರಶಸ್ತಿಗಳು ಬಂತು. ಈ ಪ್ರಶಸ್ತಿಗಳನ್ನೆಲ್ಲ ನಾನು ನನ್ನ ಮುಡಿಗೇರಿಸಿಕೊಂಡು ದುಬೈಗೆ ಬಂದೆ. ದುಬೈಗೆ ಬಂದಾಗ ದುಬೈನಲ್ಲಿ ಸುಮಾರು 1,75,000 ಕನ್ನಡಿಗರಿದ್ದಾರೆ. ಸುಮಾರು 150 ವಿವಿಧ ಸಂಘ ಸಂಸ್ಥೆಗಳಿದೆ. 75 ಸಂಘ ಸಂಸ್ಥೆಗಳು ಭಾಷೆ, ಸಂಘಟನೆ, ಜಾತಿಗೆ ಸಂಬಂಧಪಟ್ಟಿದೆ. ಇನ್ನು ಉಳಿದವು ಇನ್ನಿತರ ಮತಧರ್ಮದವರಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಕನ್ನಡಕ್ಕೆ ಸಂಬಂಧಪಟ್ಟಿದ್ದೊಂದು 10-20 ಸಂಘಟನೆಗಳಿದೆ. ಅವುಗಳಲ್ಲಿ ಅಬುದಾಬಿ ಕರ್ನಾಟಕ ಸಂಘ, ದುಬೈ ಕರ್ನಾಟಕ ಸಂಘ, ಶಾರ್ಜಾ ಕರ್ನಾಟಕ ಸಂಘ, ಅಲೈನ್ ಕರ್ನಾಟಕ ಸಂಘ ಅಂತ ಹೀಗಿದ್ದರೆ ಇನ್ನಿತರ ಬೇರೆ ಹೆಸರಿನಲ್ಲಿ ಕೂಡ ಬೇಕಾದಷ್ಟು ಸಂಘಟನೆಗಳಿದೆ. ಈ ಎಲ್ಲ ಸಂಘಟನೆಗಳಿಗೆ ನಾನು ಆಹ್ವಾನ ಪತ್ರಿಕೆಯನ್ನು ನಾನು ಡಿಸೈನ್ ಮಾಡಿಕೊಡ್ತೇನೆ ಕನ್ನಡದಲ್ಲಿ. ಅದೇ ರೀತಿ ನಾನು ಲೇಖಕ ಬರಹಗಾರನಾಗಿದ್ದೇನೆ. ಇವರ ಚಟುವಟಿಕೆಗಳನ್ನು ನಾನು ಪ್ರಕಟ ಮಾಡ್ತಿರ್ತೇನೆ. ಕೆಲವರ ಸಂದರ್ಶನವನ್ನು ನಾನು ಪ್ರಕಟ ಮಾಡ್ತಿರ್ತೇನೆ. ಆ ಕಾರ್ಯಕ್ರಮಕ್ಕೆ ಯಾರಾದರೂ ಗಣ್ಯರು ಪರಮ ಪೂಜ್ಯರು ಬಂದರೆ ಅವರಿಗೆ ಸನ್ಮಾನ ಪತ್ರವನ್ನು ನಾನು ತಯಾರು ಮಾಡಿಕೊಡ್ತೇನೆ. ಕನ್ನಡದಲ್ಲಿರ್ತದೆ. ವೇದಿಕೆಯ ಮೇಲೆ ಕನ್ನಡದ ಅಕ್ಷರಗಳು ಇರ್ತದೆ. ನಾನು ಕಾರ್ಯಕ್ರಮ ನಿರೂಪಕನಾಗಿದ್ದೇನೆ. ಅಚ್ಚ ಸ್ವಚ್ಛ ಕನ್ನಡದಲ್ಲಿ ಕಾರ್ಯಕ್ರಮ ನಿರೂಪಣೆ ಮಾಡುವ ಅವಕಾಶ ನನಗೆ ಸಿಕ್ಕಿದೆ. ಅದಾದ ನಂತರ ಕಾರ್ಯಕ್ರಮ ಮುಗ್ದ ಮೇಲೆ ಆ ಒಂದು ಕಾರ್ಯಕ್ರಮದ ಒಂದು ಸಿಂಹಾವಲೋಕನ ಅಥವಾ ಒಂದು ವಿಮರ್ಶೆ ಪತ್ರಿಕೆಗಳು, ಮಾಧ್ಯಮಗಳಲ್ಲಿ ಅದು ಪ್ರಕಟ ಆಗ್ತದೆ. ಈ ಎಲ್ಲ ಚಟುವಟಿಕೆಗಳಿಗೆ ನನ್ನನ್ನು ಬೇರೆ ಬೇರೆ ಸಂಘ ಸಂಸ್ಥೆಗಳು ಗುರುತಿಸಿ ನನಗೆ ವೇದಿಕೆ ಮೇಲೆ ಸನ್ಮಾನ, ಗೌರವ ಕೊಟ್ಟಿದೆ. ಬೇಕಾದಷ್ಟು ಸನ್ಮಾನಗಳು ಬಂದಿದೆ. ಸುಮಾರು 200ಕ್ಕಿಂತ ಹೆಚ್ಚು ಸನ್ಮಾನಗಳಿರ್ಬೋದು, ಒಂದು 10-20 ಬಿರುದುಗಳಿರ್ಬೋದು, ವಿಶ್ವಮಾನ್ಯ ಪ್ರಶಸ್ತಿಗಳು ಬಂದಿರ್ಬೋದು, ಆರ್ಯಭಟದಂಥ ಸಂಸ್ಥೆ ನೀಡಿದಂಥ ಅಂತಾರಾಷ್ಟ್ರೀಯ ಪ್ರಶಸ್ತಿ ಇರ್ಬೋದು. ಈ ರೀತಿ ನನ್ನ 40 ವರ್ಷಗಳು, 4 ದಶಕಗಳ ನನ್ನ ಕಲಾ ಪಯಣದಲ್ಲಿ ನನ್ನ ಹೆಜ್ಜೆ ಗುರುತುಗಳನ್ನು ನಾನು ದಾಖಲೆ ಮಾಡಿದಾಗ ಸುಮಾರು 200 ಪುಟದ ಒಂದು ನನ್ನ ಹೆಜ್ಜೆ ಗುರುತುಗಳ ಸಂಗ್ರಹ ಇದೆ. ಅದನ್ನು ನೋಡಿದಂಥ ಅಬುದಾಬಿಯಲ್ಲಿ ಇಂಡಿಯನ್ ಎಂಬಾಸಿ ಇದೆ, ದುಬೈಯಲ್ಲಿ ಇಂಡಿಯನ್ ಕಾನ್ಸುಲೇಟ್ ಇದೆ, ಶಾರ್ಜಾದಲ್ಲಿ ಇಂಡಿಯನ್ ಅಸೋಸಿಯೇಷನ್ ಇದೆ, ಅಬುದಾಬಿಯಲ್ಲಿ ಇಂಡಿಯನ್ ಕಲ್ಚರಲ್ ಸೊಸೈಟಿ. ಇವರೆಲ್ಲ ನೋಡಿಬಿಟ್ಟು ನನ್ನ ಪ್ರತಿಭೆಗೆ ಅವರು ಟೆಸ್ಟಿಮೋನಿಯಲ್ ಕೊಟ್ಟರು, ನನಗೆ ಪ್ರಶಂಸಾ ಪತ್ರವನ್ನು ಕೊಟ್ಟರು. ಬೇರೆ ಬೇರೆ ಸಂಘ ಸಂಸ್ಥೆಯವರು ಸನ್ಮಾನ ಪತ್ರ ಕೊಟ್ಟಿದ್ದಾರೆ, ಪ್ರಶಂಸಾ ಪತ್ರ ಕೊಟ್ಟಿದ್ದಾರೆ, ಟೆಸ್ಟಿಮೋನಿಯಲ್ ಕೊಟ್ಟಿದ್ದಾರೆ, ಬಿರುದುಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ನನಗೆ ದುಬೈನಲ್ಲಿ ಇವತ್ತು ನಾನು ಏನು ಗೋಲ್ಡನ್ ವೀಸಾ ತಗೊಂಡಿದ್ದೇನೆ ಅದಕ್ಕೆಲ್ಲ ಅದು ಒಂದು ಸಪೋರ್ಟ್ ಆಯಿತು. 2021 ಆಗಸ್ಟ್ 29ನೇ ತಾರೀಕು ಸ್ಥಳೀಯ ದೊಡ್ಡ ದೊಡ್ಡ ಮಟ್ಟದ ಪತ್ರಿಕೆಯಲ್ಲಿ ಸರ್ಕಾರ ಒಂದು ಸಂದೇಶವನ್ನು ಪ್ರಕಟ ಮಾಡಿದೆ. ಗಲ್ಫಿನಲ್ಲಿ ಅಂದರೆ UAEನಲ್ಲಿ
ಯಾರಾದರೂ ಕಲಾವಿದರು ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಮ್ಯಾನ್ ಇದ್ದರೆ ಅವರು ಕಲ್ಚರಲ್ ವೀಸಕ್ಕೆ ಅಪ್ಲೈ ಮಾಡ್ಬೋದು ಅಂತ. ಅದೇ ದಿವಸ ಮಧ್ಯಾಹ್ನ ನನ್ನ ಮಕ್ಕಳು, ನನಗೆ ಮಗ ಮತ್ತು ಮಗಳಿದ್ದಾರೆ, ಅವರಿಬ್ಬರು ಸೇರಿಕೊಂಡು ನನ್ನ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿದರು. ಸಂಜೆ ಅಷ್ಟೊತ್ತಿಗೆ ಆ ಒಂದು ವೆಬ್ಸೈಟಿಂದ ನನಗೆ ಪ್ರತ್ಯುತ್ತರ ಬಂತು, ಇನ್ನಷ್ಟು ಅದಕ್ಕೆ ದಾಖಲೆಗಳನ್ನು ಸಬ್ಮಿಟ್ ಮಾಡಬೇಕು ಅಂತ ಬಂತು. ಇನ್ನಷ್ಟು ದಾಖಲೆಗಳನ್ನು ಸಬ್ಮಿಟ್ ಮಾಡಿದಾಗ ಸಂಜೆ ರಾತ್ರಿ ಒಂದು 8 ಗಂಟೆಯೊಂದಿಗೆ ನನ್ನ ವೀಸಾ ಅಪ್ರೂವಲ್ ಆಗಿ ಬಂತು. ಬಹುಶಃ ಅವತ್ತು ಆ ಒಂದು ಕಲ್ಚರಲ್ ಗೋಲ್ಡನ್ ವೀಸಾ ಪಡೆದುಕೊಂಡ ಪ್ರಥಮ ಭಾರತೀಯ ನಾನಾಗಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅಷ್ಟು ಚುರುಕಾಗಿ ಬಂದಂಥ ಇದು. ಸುಮಾರು 10 ವರ್ಷಗಳ ಕಾಲ ನನಗೆ ದುಬೈನಲ್ಲಿ ಯಾವುದೇ ಒಂದು ಅಡ್ಡಿಗಳಿಲ್ಲದೆ, ಯಾವುದೇ ವೀಸಾದ ಪ್ರಾಬ್ಲಮ್ ಇಲ್ಲದೆ, ಯಾವುದೇ ಏನೇ ತೊಂದರೆ ಇಲ್ಲದೆ ಅಲ್ಲಿ ನಾನು ಉಳ್ಕೊಳ್ಬೋದು. ನಾನು ಮಕ್ಕಳ ಜೊತೆಗಿದ್ದೇನೆ. ನಾನು ಗೋಲ್ಡನ್ ವೀಸಾ ಪಡೆದ ನಂತರ ನಾನು ಭಾರತ ಮತ್ತು ಗಲ್ಫಿನ ಸಾಂಸ್ಕೃತಿಕ ಬಾಂಧವ್ಯದ ಸೇತುವೆಯಾಗಿ ನಾನು ಕೆಲಸ ಮಾಡ್ತಿದ್ದೇನೆ. ನಮ್ಮ ಭಾರತದ ಕಲ್ಚರ್ ಮತ್ತು ಗಲ್ಫಿನ ಕಲ್ಚರನ್ನು ಅದನ್ನು ಮಿಶ್ರಣ ಮಾಡಿ ಅದನ್ನು ನನ್ನದೊಂದು ಯೂಟ್ಯೂಬ್ ಚಾನಲ್ ಇದೆ, ಗಣೇಶ್ ರೈ ಕೆಲೆಡಸ್ಕೋಪ್ ಅಂತ. ಸುಮಾರು 300ಕ್ಕಿಂತ ಹೆಚ್ಚು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಎಲ್ಲ ವಿಡಿಯೋಗಳು ಕನ್ನಡ ಭಾಷೆಯಲ್ಲೇ ಇದೆ. ದುಬೈನಿಂದ ಕನ್ನಡ ಭಾಷೆಯ ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡ್ತಿದ್ದೇನೆ. ಇಡೀ ವಿಶ್ವದಾದ್ಯಂತ ವೀಕ್ಷಕರು ವೀಕ್ಷಿಸ್ತಿದ್ದಾರೆ, ಭಾಳಷ್ಟು ಆತ್ಮೀಯರಿದ್ದಾರೆ. ಆ ಒಂದೊಂದು ವಿಡಿಯೋಗಳು ಒಂದೊಂದು ಸಬ್ಜೆಕ್ಟ್ನ ಬಗ್ಗೆ ನಾನು ಮಾಡ್ತೇನೆ, ಅದರಲ್ಲಿ ಸಂಶೋಧನೆ ಮಾಡ್ತೇನೆ, ಪೂರ್ಣ ವಿವರಗಳು ಅದರಲ್ಲಿ ಇರ್ತದೆ. ಯಾರಿಗಾದರೂ ಗಲ್ಫಿನ ಬಗ್ಗೆ ಮಾಹಿತಿ ಬೇಕು ಅಂತ ಹೇಳಿದರೆ ನನ್ನ ಚಾನಲಿಗೆ ಬಂದರೆ ಅವರಿಗೆ ಯಾವುದೇ ಸಬ್ಜೆಕ್ಟ್ ತಗೊಂಡು ಅವರು ನೋಡ್ಬೋದು. ದೇವಾಲಯಗಳು ಭಾರತದಾಗಿರ್ಬೋದು, ಅಬುಧಾಬಿಯಲ್ಲಿ ದೇವಸ್ಥಾನ ಆಗ್ತಿದೆ, ದುಬೈನಲ್ಲಿ ದೇವಸ್ಥಾನ ಇದೆ, ಅದರ ಬಗ್ಗೆ ಮಾಹಿತಿಗಳಿದೆ. ನಮ್ಮ ನೃತ್ಯ ಅಥವಾ ಚಿತ್ರ ಅಥವಾ ಕ್ರೀಡೆ ಅಥವಾ ಇನ್ನಿತರ ಯಾವುದೇ ಸಾಂಸ್ಕೃತಿಕದ ಬಗ್ಗೆ ಕೂಡ ಮಾಹಿತಿಗಳು ಅದರಲ್ಲಿದೆ. ಈ ರೀತಿಯಾಗಿ ನಾನು ದುಬೈನಲ್ಲಿ ಭಾರತದ ಸಾಂಸ್ಕೃತಿಕ ರಾಯಭಾರಿಯಾಗಿ ಆ ರೀತಿಯಲ್ಲಿ ನಾನು ಕೆಲಸ ಕಾರ್ಯ ಮಾಡ್ತಾ ಬಂದಿದ್ದೇನೆ. ಭಾಳಷ್ಟು ನನಗೆ ಪ್ರೋತ್ಸಾಹ ನೀಡಿದಂಥ ಅಭಿಮಾನಿಗಳಿದ್ದಾರೆ, ಪ್ರೋತ್ಸಾಹಕರಿದ್ದಾರೆ, ಬೆಂಬಲಿಗರಿದ್ದಾರೆ. ಎಲ್ಲ ರೀತಿಯಲ್ಲಿ ನನಗೆ ಒಂದು ಪ್ರೋತ್ಸಾಹ ನೀಡಿದ ಫಲವಾಗಿ ಇವತ್ತು ನಾನು ಗಲ್ಫ್ನಲ್ಲಿ ಒಬ್ಬ ಕನ್ನಡಿಗ ತುಳುವ ಕ್ರಿಯಾತ್ಮಕ ಕಲಾ ನಿರ್ದೇಶಕನಾಗಿ ಗುರುತಿಸಿಕೊಂಡಿದ್ದೇನೆ ನಾನು. ಓಕೆ ಸರ್, ಇಷ್ಟೊತ್ತು ನಿಮ್ಮ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಕೇಳಿದ್ವಿ ನಾವು. ಭಾಳಷ್ಟು ಖುಷಿ ಆಗುತ್ತೆ, ಯಾಕೆಂದರೆ ನಾವು ಜಸ್ಟ್ ಕೇಳ್ತಾ ಇದ್ವಿ ಸರ್, ಯಾಕೆಂದರೆ ಅಷ್ಟು ವಿಚಾರಗಳಿವೆ. ಒಬ್ಬ ವ್ಯಕ್ತಿ ಇದನ್ನೆಲ್ಲ ಇಷ್ಟು ಸಾಧನೆ ಮಾಡೋದಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಗಳು ಕೂಡ ನಮ್ಮಲ್ಲಿ ಹುಟ್ಕೊಳ್ತವೆ. ಬಹುಶಃ ಏನಂದರೆ ಕೆಲವರು ಇಷ್ಟರವರೆಗೆ ಯಾವುದಾದ್ರೂ ಡಿಗ್ರಿಗಳನ್ನು ಪೂರೈಸಿಯೇ ನಾವು ವಿದೇಶಕ್ಕೆ ಹೋಗಿ ಸಾಧನೆ ಮಾಡುವುದು ಅನ್ನೋರ ಮಧ್ಯೆ ಒಂದು ಕಲೆಯನ್ನು ಹಿಡ್ಕೊಂಡು ಕೂಡ ನಾವು ಫಾರಿನಲ್ಲಿ ನಾವು ಸಾಧನೆ ಮಾಡೋದು ಅನ್ನೋದನ್ನು ತೋರಿಸಿದ್ರಿ. ಸೊ ಇಷ್ಟೊತ್ತು ನಮ್ಮ ಈ ಒಂದು ಕಾರ್ಯಕ್ರಮ ಬಂದಿದೆ, ನಮ್ಮದು ಕಲಾವಿದ ಅನ್ನೋದೇ ಈ ಕಾರ್ಯಕ್ರಮ. ಇದರಲ್ಲಿ ನಿಮ್ಮಂಥ ಅಪೂರ್ವ ಕಲಾವಿದನ್ನು ನಾವು ಪರಿಚಯಿಸಿದ್ದೇವೆ. ಸೊ ನಮಗೂ ಒಂದು ಖುಷಿ ಇದೆ, ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ನಾವು ಪರಿಚಯಿಸಿದ್ದೇವೆ. ಈ ಕಾರಣದಿಂದಾಗಿ ಈ ಕಾರ್ಯಕ್ರಮ ಬಂದಿದ್ದಕ್ಕೆ ನಮ್ಮ ಸ್ಪಂದನ ವಾಹಿನಿ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ಅನಂತ ಧನ್ಯವಾದಗಳು. ನಾನು ನಿಮ್ಮ ಸ್ಪಂದನ ವಾಹಿನಿಯನ್ನು ಭಾಳಷ್ಟು ಸಮಯದಿಂದ ನಾನು ನೋಡಿದ್ದೇನೆ. ಯಾಕೆಂದರೆ ನಮ್ಮ ಮನೆಯ ಟಿ ವಿಯಲ್ಲಿ ನಾನು ಬೇರೆ ಯಾವ ಕಾರ್ಯಕ್ರಮಗಳು ನೋಡೋದಿಲ್ಲ. ಯಾಕಂತ ಹೇಳಿದರೆ ನಮ್ಮ ಲೋಕಲ್ ಚಾನಲ್ಗಳು ಏನೆಲ್ಲ ಇರ್ತದೆ, ಕನ್ನಡ ಚಾನಲ್ಗಳು ಇಲ್ಲಿ ಉಡುಪಿಗೆ ಬಂದಾಗ ನಾನು ನೋಡುವಂಥದ್ದು. ದುಬೈನಲ್ಲಿ ಬೇರೆ ನಾನು ನೋಡ್ತಾ ಇರ್ತೇನೆ. ನಿಮ್ಮ ಸ್ಪಂದನ ವಾಹಿನಿಯ ನಿಮ್ಮ ಕಾರ್ಯಕ್ರಮ ಭಾಳ ನನಗೆ ಅಚ್ಚುಮೆಚ್ಚು. ಯಾಕೆಂದರೆ ಅದರಲ್ಲಿ ಆ ಉತ್ಕೃಷ್ಟತೆ, ಶ್ರೇಷ್ಠತೆ, ಗುಣಮಟ್ಟ, ತಂತ್ರಜ್ಞಾನದ ಇದರಲ್ಲಿ ನೀವು ನಿಮ್ಮ ನೋಡುಗರಿಗೆ, ನಿಮ್ಮ ಪ್ರೇಕ್ಷಕರಿಗೆ ಕೊಡುವಂಥ ಒಂದು ಪ್ರಸಾರ ಇದೆ ಅಲ್ವಾ, ಬಹಳ ಅದು ಮೆಚ್ಚುವಂಥದ್ದು. ಥ್ಯಾಂಕ್ ಯು ಸರ್. ಎಲ್ಲ ನಿಮ್ಮ ವಾಹಿನಿಯ ವೀಕ್ಷಕರಿಗೆ, ಪ್ರೇಕ್ಷಕರಿಗೆ ಗಣೇಶರಯ್ಯ ವಂದನೆಗಳು, ಅಭಿವಂದನೆಗಳು. ಅದೇ ರೀತಿ ಸ್ಪಂದನ ಈ ವಾಹಿನಿಯ ತಮಗೂ ಹಾಗೂ ತಮ್ಮ ತಾಂತ್ರಿಕ ವರ್ಗದವರಿಗೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಹಿಂದ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ. ಮತ್ತೊಮ್ಮೆ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ಇದೇ ನಿಮ್ಮ ಸಾಧನೆ ನಿರಂತರವಾಗಲಿ ಅನ್ನುವಂಥ ಆಶಯ ಕೂಡ ನಮ್ಮದು. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇದು ಈ ವಾರದ ಕಲಾವಿದ ಸಂಚಿಕೆ. ಇಷ್ಟು ಹೊತ್ತು ನಮ್ಮ ಜೊತೆ ಇದ್ಕೊಂಡು ಅದ್ಭುತವಾದಂಥ ಸಾಧನೆಯ ಕಥೆಗಳನ್ನು ನಮಗೆ ಹೇಳಿದರು. ಖ್ಯಾತ ಕಲಾವಿದರು, ವಿದೇಶದಲ್ಲೂ ದೇಶದ
ಕಲೆ, ಸಾಹಿತ್ಯ, ಸಂಸ್ಕೃತಿಯ ಪ್ರತಿಯೊಂದು ಪರಿಚಯವನ್ನು ವಿದೇಶದಲ್ಲಿ ಅದರ ಕಂಪನ್ನು ಪಸರಿಸುವುದರ ಮೂಲಕ ಭಾರತದ ಸಮರ್ಥ ಕಲಾ ರಾಯಭಾರಿಯಾಗಿ ಖ್ಯಾತಿಯನ್ನು ಪಡೆದು ಅದೆಷ್ಟೋ ಬಿರುದು ಸಮ್ಮಾನಗಳಿಗೆ ತಮ್ಮನ್ನು ಒಗ್ಗಿಸಿಕೊಂಡು ಮತ್ತೊಂದು ಬಿರುದು ಸಮ್ಮಾನಗಳಿಗೆ ಭಾಜನರಾಗಿರುವಂತಹ ಶ್ರೀಯುತ ಗಣೇಶ್ ರೈ ಅವರು ಈ ವಾರದ ಅತಿಥಿಯಾಗಿದ್ದರು. ಅವರ ಮಾತುಗಳನ್ನು ಕೇಳಿದ್ವಿ. ಇನ್ನೊಬ್ಬ ಅದ್ಭುತ ಸಾಧಕನ ಜೊತೆ ಮುಂದಿನ ವಾರ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.